ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ರಾಷ್ಟ್ರ ದೇವೋಭವ ಅನ್ನುವಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಈಗ ಸೇರಿಕೊಂಡಿದ್ದೇವೆ. ಇನ್ನು ಮುಂದಿನ ಒಂದೂವರೆ ಗಂಟೆಗಳ ಕಾಲ ಪೂರ್ತಿ ಭಾರತ ನಮ್ಮ ಕಣ್ಣ ಮುಂದೆ ಬರಬೇಕು. ಆ ರೀತಿಯಾದಂತಹ ಚಿತ್ರಣವನ್ನು ನಾವು ಕೊಡ್ತೇವೆ, ಅದನ್ನ ಆಸ್ವಾದಿಸುವವರು ನೀವಾಗಬೇಕು ಅಂತ ಕೇಳ್ತಾ, ಸ್ನೇಹಿತರೆ, ಭಾರತ ಅನ್ನುವುದು ನಮಗೆ ಅತ್ಯಂತ ಆಪ್ತವಾದಂತಹ ವಿಚಾರ. ಭಾರತವನ್ನ ಬಿಟ್ಟು ಮತ್ತೊಂದರ ಬಗ್ಗೆ ಕಲ್ಪನೆ ನಮಗಿಲ್ಲ. ಆದ್ರೆ ಭಾರತ ಅಂದ್ರೆ ಏನು ಬಹಳಷ್ಟು ಜನ ತಿಳಿದುಕೊಳ್ಳುವುದಕ್ಕೆ ತಪ್ಪಿ ಹೋಗ್ತದೆ. ಏನು ಭಾರತ? ನಮ್ಮ ಹಿರಿಯರು ಭಾರತ ಅನ್ನುವ ಶಬ್ದಕ್ಕೆ ಬಹಳ ಸುಂದರವಾದ ಅರ್ಥವನ್ನ ಕೊಟ್ಟಿದ್ದಾರೆ. ಭಾವ, ರಾಗ, ತಾಳಗಳ ಸಮ್ಮಿಲನವೇ ಭಾರತ ಅಂತ. ಒಂದು ಸಂಗೀತವನ್ನ ನೀವು ಕೇಳುತ್ತೀರಿ ಅಂತಾದ್ರೆ ಭಾವ ಇಲ್ಲದೆ, ರಾಗ ಇಲ್ಲದೆ, ತಾಳ ಇಲ್ಲದೆ ಸಂಗೀತ ಪ್ರಯೋಜನಕ್ಕೆ ಬರುವುದಿಲ್ಲ. ಅದೇ ರೀತಿ ಭಾರತ ಇಲ್ಲದೆ ನಮ್ಮ ನಿಮ್ಮ ಜೀವನ ವ್ಯರ್ಥ ಅನ್ನೋದೇ ಭಾರತ ಶಬ್ದದ ಅರ್ಥ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀ ಯತ್ರ ಸಂತತಿ ಅಂತ ವಿಷ್ಣು ಪುರಾಣದ ಮಾತು. ಅಂದ್ರೆ ಹಿಮಾಲಯದಿಂದ ದಕ್ಷಿಣಕ್ಕೂ ಸಮುದ್ರದಿಂದ ಉತ್ತರಕ್ಕೂ ಇರುವಂತಹ ಭೂಮಿ ಅದು ಭಾರತ. ಅಲ್ಲಿರುವವರು ನಾವು ಭಾರತೀಯ ಮಕ್ಕಳು, ಭಾರತೀಯರು ಅಂತ. ಮುಂದಿನ ಸುಮಾರು ಸಮಯಗಳ ಕಾಲ ಭಾರತ ಮಾತೆಯ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಭಾರತ ಮಾತೆಯ ಚಿಂತನೆಯನ್ನ ನಾವು ಮಾಡಬೇಕಾಗಿದೆ. ಭಾರತ ಮಾತೆಯನ್ನ ನಮ್ಮ ಮನಸ್ಸಿನಲ್ಲಿ ತಿಳಿದುಕೊಳ್ಳಬೇಕಾಗಿದೆ, ಒಲಿಸಿಕೊಳ್ಳಬೇಕಾಗಿದೆ. ಇಡೀ ಜಗತ್ತಿನ ಯಾವುದೇ ದೇಶವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ, ಭಾರತ ಅನ್ನುವ ಇನ್ನೊಂದು ದೇಶ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತ ಅಂತ ಹೇಳಿದ್ರೆ ನಾನು ಹೆಸರಿನ ರೂಪದಲ್ಲಿ ಹೇಳ್ತಾ ಇಲ್ಲ, ಒಟ್ಟು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಭಾರತದಂತಹ ದೇಶ ಮತ್ತೊಂದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನ ಯಾವ ಜನರು ಕೂಡ ಭೂಮಿಯನ್ನ ದೇವಿ, ತಾಯಿ ಅಂತ ಹೇಳಿ ವರ್ಣಿಸಲಿಲ್ಲ. ಆದರೆ ಭಾರತದ ಪ್ರಥಮ ರಾಷ್ಟ್ರಗೀತೆ ಅಂತ ಕರೆಸಿಕೊಂಡ ಭೂಮಿ ಸೂಕ್ತದಲ್ಲಿ ಒಂದು ಮಾತಿದೆ, ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ ಅಂತ. ಅಂದ್ರೆ ಏನು ಗೊತ್ತಾ? ಮಾತೆ ಭೂಮಿ ನಮ್ಮ ತಾಯಿ, ನಾವದರ ಮಕ್ಕಳು ಅಂತ. ಹೀಗೆ ಹೇಳಿದ ಜಗತ್ತಿನ ಏಕೈಕ ರಾಷ್ಟ್ರ ಇದ್ರೆ ಅದು ಭಾರತ. ಮಾಸ್ಟರ್ ಹಿರಣ್ಣಯ್ಯನವರ ನಾಟಕದಲ್ಲಿ ಸುಂದರವಾಗಿ ಒಂದು ಮಾತನ್ನ ಹೇಳ್ತಾರೆ. ಇಡೀ ಭೂಮಿಯನ್ನ ನೀವೊಂದು ಮನೆ ಅಂತ ಕಲ್ಪನೆ ಮಾಡಿಕೊಳ್ಳಿ. ಇಡೀ ಭೂಮಿ ಅನ್ನುವುದು ಒಂದು ಮನೆ. ಆ ಮನೆಯಲ್ಲಿ ಹೇಗೆ ಒಂದು ಹಾಲ್ ಇರ್ತದೋ, ಹೇಗೆ ಒಂದು ರೂಮ್ ಇರ್ತದೋ, ಹೇಗೆ ಒಂದು ಕಿಚನ್ ಇರ್ತದೋ, ಹೇಗೆ ಒಂದು ಟಾಯ್ಲೆಟ್ ಬಾತ್ರೂಮ್ ಇರ್ತದೋ, ಹೇಗೆ ಒಂದು ದೇವಸ್ಥಾನ ಇರ್ತದೋ, ಅದೇ ರೀತಿ ನಮ್ಮ ದೇಶಗಳು ಕೂಡ. ಒಂದು ಅಮೆರಿಕ ಇದೆ, ಬೇರೆ ಬೇರೆ ದೇಶಗಳಿದ್ದಾವೆ. ಆದರೆ ಮನೆಯ ದೇವಸ್ಥಾನ ಅಂತ ಯಾವುದಾದ್ರೂ ಇದ್ರೆ ಅದು ಭಾರತ. ಅದಕ್ಕೋಸ್ಕರ ನಾವು ಭಾರತೀಯನ್ನ ದೇವತಾ ಸ್ವರೂಪವಾಗಿ ನೋಡ್ತೇವೆ. ಇದು ಭಾರತದ ಕಲ್ಪನೆ, ಇದು ಭಾರತದ ಚಿಂತನೆ, ಇದು ಭಾರತ ಅನ್ನುವಂತಹ ತಾಯಿಯ ಸ್ಮರಣೆ. ಸ್ನೇಹಿತರೆ, ಇಡೀ ಜಗತ್ತಿನಲ್ಲಿ ಯಾವುದೇ ದೇಶವನ್ನಾದ್ರೂ ನಮಗೆ ಭಾರತದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ. ಯಾವುದೇ ದೇಶವನ್ನ ತೆಗೆದುಕೊಳ್ಳಿ, ನಿಮ್ಗೆ ಸ್ವಿಟ್ಜರ್ಲ್ಯಾಂಡ್ ನೋಡ್ಬೇಕು ಅಂತಾದ್ರೆ ಹಿಮಾಲಯಕ್ಕೆ ಹೋದರೆ ಸಾಕು, ಸ್ವಿಟ್ಜರ್ಲ್ಯಾಂಡ್ ಸಿಗ್ತದೆ. ಎಷ್ಟೋ ದೇಶಗಳಿಗೆ ನದಿ ಅನ್ನುವಂತಹ ಕಲ್ಪನೆಗಳೇ ಇಲ್ಲ. ಅರಬ್ ಕಂಟ್ರಿಗಳಿಗೆ ಹೋದ್ರೆ ಅಲ್ಲಿ ನದಿಗಳೇ ಇಲ್ಲ. ಆದ್ರೆ ಭಾರತದ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಎಷ್ಟು ಸಾವಿರ ನದಿಗಳು ಭಾರತ ಮಾತೆಯನ್ನ ಶುದ್ಧ ಮಾಡುವಂತಹ ಕೆಲಸವನ್ನ ಮಾಡ್ತದೆ. ಇದು ಭಾರತದ ಹಿರಿಮೆ, ಭಾರತದ ಗರಿಮೆ. ಸಾಂಸ್ಕೃತಿಕವಾಗಿ, ಪ್ರಾಕೃತಿಕವಾಗಿ, ಭೌಗೋಳಿಕವಾಗಿ ಎಲ್ಲ ರೀತಿಯಿಂದಲೂ ಕೂಡ ಭಾರತ ಜಗತ್ತಿಗೆ ಮಾದರಿ, ಜಗತ್ತಿಗೆ ಆದರ್ಶವನ್ನ ನೀಡಿದಂತಹ ಒಂದು ಶ್ರೇಷ್ಠ ಸ್ಥಳ, ಶ್ರೇಷ್ಠ ಭೂಮಿ. ಅಂತಹ ಭಾರತ ಮಾತೆಯನ್ನ ವರ್ಣನೆ ಮಾಡಬೇಕಾದಂತಹ ಕೆಲಸ ನಮ್ಮದು. ಅಂತಹ ಭಾರತ ಮಾತೆಯನ್ನ ಪೂಜೆ ಮಾಡಬೇಕಾದಂತಹ ಕೆಲಸ ನಮ್ಮದು. ಭಾರತ ಮಾತೆಯನ್ನ ನಿತ್ಯ ಸ್ಮರಿಸಬೇಕಂತೆ. ಅದಕ್ಕೆ ನಾವು ನಿತ್ಯ ಎದ್ದ ತಕ್ಷಣ ಒಂದು ಶ್ಲೋಕವನ್ನ ಹೇಳುತ್ತೇವೆ. ರತ್ನಾಕರ ಧೌತ ಪದಾಂ ಹಿಮಾಲಯ ಕಿರೀಟಿಣಿ ಬ್ರಹ್ಮ ರಾಜ ಋಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಭಾರತ ಮಾತೆಗೆ ವಂದಿಸುವಂತಹ ಕೆಲಸ ಆಗಬೇಕು ಸ್ನೇಹಿತರೆ. ಆ ಕೆಲಸವನ್ನ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿಗಳು ನಮೋ ನಮೋ ಭಾರತಾಂಬೆ ಅನ್ನುವಂತಹ ಸುಂದರ ಹಾಡಿನ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ.
ನಮೋ ನಮೋ ಭಾರತಾಂಬೆ ಪದರಿ ಷಂಡಮಂಡಿತೆ ಕೀರ್ತಿ ಕುರ್ವಂತಿ ಲೋಕಾಂತೆ ತೀರ್ಥಭೂತ ಮುನೀಶ್ವರ ನಮೋ ನಮೋ ಭಾರತಾಂಬೆ ವಿಂಧ್ಯ ತುಂಗಸ್ತನಾಯಿತೆ ಸಮುದ್ರ ವಸನೆ ದೇವಿ ಸಹ್ಯಮಾನ ವಿರಾಜಿತೆ नमो नमो भारतांबे सर्वतीर्थस्वरूपिणी काशाहि काश से त्वं हि सर्वप्रकाशिका नमो नमो भारतांबे गुरुस्वन्दगतापदे वेदवेदान्तगम्भीरे सुखदायिनी ಕೂಡ ಸಂಸ್ಕಾರಯುತ ರಾಷ್ಟ್ರ ಅಂತ ಕರೆಯೋದೇ ಇಲ್ಲ. ಯಾಕಿದು ಅಂದ್ರೆ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಜ್ಜಿ, ನಮ್ಮ ಅಜ್ಜ ನಮಗೆ ಕಲಿಸಿರುವಂತಹ ಸಂಸ್ಕೃತಿ, ಸಂಸ್ಕಾರ, ಸಭ್ಯತೆ ಅಂತ. ಆದರೆ ಇವತ್ತು ಒಂದು ಬಾರಿ ಕಣ್ಣು ಮುಚ್ಚಿಕೊಂಡು ಯೋಚನೆ ಮಾಡಿ, ಭಾರತ ಆ ಹೆಸರಿಗೆ ಇವತ್ತಿಗೂ ಕೂಡ ಯೋಗ್ಯವಾಗಿದೆಯಾ? ಭಾರತ ಯೋಗ್ಯವಾಗಿರ್ತದೆ, ಆದರೆ ಆ ಹೆಸರನ್ನ ಭಾರತ ಮಾತಿಗೆ ಕರೆಯುವುದಕ್ಕೆ ನಮಗೆ ಯೋಗ್ಯತೆ ಇದೆಯಾ? ನಾವು ಯೋಚನೆ ಮಾಡಬೇಕು. ಹೇಗೆ ಅಂತ ಬಹಳಷ್ಟು ಜನ ಪ್ರಶ್ನೆ ಕೇಳುತ್ತಾರೆ. ನಮ್ಮ ಮಗು ನಿತ್ಯ ಏನು ಮಾಡ್ತದೆ, ನಮ್ಮ ಮಗು ನಿತ್ಯ ಯಾವ ಸ್ಮರಣೆ ಮಾಡ್ತದೆ ಅನ್ನುವುದನ್ನ ಯಾರು ಮಗುವಿಗೆ ಕಲಿಸಿಕೊಡುವುದಿಲ್ಲ.
ನಾವೇ ಕಲಿಸಿಕೊಡ್ಬೇಕಲ್ವಾ? ನಾವು ಕಲಿಸಿಕೊಟ್ಟಂತಹ ಸಂಸ್ಕಾರವನ್ನಷ್ಟೇ ನಮ್ಮ ಮಗು ಪಡೆದುಕೊಂಡು ಬೆಳೀತದೆ. ಯಾರೋ ಒಬ್ರು ಮಾತನಾಡಿದ ಬಹಳ ಸುಂದರವಾಗಿ ಹೇಳ್ತಾ ಇದ್ರು, ಭಾರತವನ್ನು ಉದ್ಧಾರ ಮಾಡ್ಲಿಕ್ಕೆ ಪಾಕಿಸ್ತಾನದಿಂದ ಯಾರೂ ಬರೋದಿಲ್ಲ, ಭಾರತವನ್ನು ಉದ್ಧಾರ ಮಾಡ್ಲಿಕ್ಕೆ ಅಮೆರಿಕಾದಿಂದ, ಬಾಂಗ್ಲಾದೇಶದಿಂದ, ಯುರೋಪ್ ಕಂಟ್ರಿಗಳಿಂದ ಯಾರೂ ಬರೋದಿಲ್ಲ. ಭಾರತವನ್ನು ಉದ್ಧಾರ ಮಾಡುವಂತಹ ಕೆಲಸ ಭಾರತೀಯರದ್ದಷ್ಟೇ. ಭಾರತೀಯರನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಭಾರತವನ್ನು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹೌದಲ್ವಾ? ಒಂದು ಬಾರಿ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ. ಒಂದು ಮಗು ಸಣ್ಣ ಪ್ರಾಯದಿಂದ ಹಿಡಿದು ತನ್ನ ವೃದ್ಧಾಪ್ಯದವರೆಗೆ ಒಂದು ಪದ್ಧತಿಯನ್ನ ಭಾರತದ ಸಂಸ್ಕಾರದಲ್ಲಿ ಹೇಳಿಕೊಡ್ತಾರೆ. ನಮ್ಮಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನೀನು ಇದನ್ನು ಮಾಡ್ಲೇಬೇಕು ಅಂತ ಕಡ್ಡಾಯ ಯಾವುದೂ ಇಲ್ಲ. ನಾನು ನಿತ್ಯ ದೇವರಿಗೆ ಪೂಜೆ ಮಾಡದಿದ್ರು ಕೂಡ ನನ್ನ ಸಂಸ್ಕೃತಿಯಲ್ಲಿ ನಡೆಯುತ್ತದೆ. ಅದನ್ನು ಯಾರು ಕೂಡ ಕಡ್ಡಾಯ ಅಂತ ಮಾಡಲಿಲ್ಲ. ನಾನು ಅದನ್ನು ಮಾಡದೇ ಇರುವ ಕಾರಣಕ್ಕೆ ನನಗೆ ಯಾವುದು ಶಿಕ್ಷೆಗಳನ್ನ ಕೊಡ್ತಾರೆ ಅಂತಿಲ್ಲ. ಆದರೆ ಸಂಸ್ಕಾರವನ್ನ ಉಳಿಸಿಕೊಳ್ಳುವುದಕ್ಕೋಸ್ಕರ ನಾನು ಅದನ್ನು ಮಾಡಬೇಕು, ನನ್ನ ದೇಶದ ಅಸ್ಮಿತೆಯನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ನಾನು ಅದನ್ನು ಮಾಡಬೇಕು ಅನ್ನುವಂತಹ ನೆನಪು ನಮ್ಮಲ್ಲಿರಬೇಕು. ಸ್ನೇಹಿತರೆ, ಒಂದು ಮಗು ನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು? ಕೈ ನೋಡ್ಕೊಂಡು ಕರಾಗ್ರೆ ವಸತಿ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸಿದ್ಧೈ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಇತ್ತೀಚೆಗೆ ಬಾಲಗೋಕುಲದಲ್ಲಿ ನಾವು ಇದನ್ನ ಅಭ್ಯಾಸ ಮಾಡಿಸಿದ್ವಿ ಮಕ್ಕಳಿಗೆ. ಅಭ್ಯಾಸ ಮಾಡಿದಂತಹ ಮಗು ಮರುದಿನ ಅಂದ್ರೆ ಮುಂದಿನ ವಾರದ ಬಾಲಗೋಕುಲಕ್ಕೆ ಬಂದಾಗ ಹೇಳಿತ್ತು, ನಾನು ಒಂದು ವಾರ ಪೂರ್ತಿ ಅದನ್ನ ಹೇಳಿದೆ, ಏನೂ ಬದಲಾವಣೆ ಕಾಣ್ಲಿಲ್ಲ ಅಂತ. ನಾನು ಹೇಳಿದೆ, ನಮಗೆ ಪೋಲಿಯೋ ಇಂಜೆಕ್ಷನ್ ಕೊಟ್ಟಿದ್ದಾರೆ, ನೆನ್ಪುಂಟ? ಯಾವುದೋ ಒಂದು ಕಾಲಕ್ಕೆ ಕೊಟ್ಟಿದ್ದು, ಅಥವಾ ಪೋಲಿಯೋ ಡ್ರಾಪ್ಸ್ ಅನ್ನ ಹಾಕ್ಸಿದ್ದಾರೆ, ಇಂಜೆಕ್ಷನ್ ಅನ್ನ ಕೊಟ್ಟಿದ್ದಾರೆ, ದಡಾರ ರುಬೆಲ್ಲಾ ಅಂತ ಅದೊಂದು ಜ್ವರ ಏನೋ ಬರಬಾರದು ಅನ್ನುವ ಕಾರಣಕ್ಕೆ ಕೊಟ್ಟಿದ್ದಾರೆ. ಆ ಇಂಜೆಕ್ಷನ್ ಏನು ರಿಯಾಕ್ಟ್ ಆಯ್ತು ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಆದರೆ ನಮಗೊಂದು ಸ್ಪಷ್ಟತೆ ಇದೆ ಏನು ಅಂತ ಹೇಳಿದ್ರೆ, ನಮ್ಗೆ ಪೋಲಿಯೋ ಬರ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಾನು ಆ ಕಾಲಕ್ಕೆ ಪೋಲಿಯೋದ ಡ್ರಾಪ್ಸ್ ಹಾಕೊಂಡಿದ್ದೆ ಅಂತ. ನನಗೆ ದಡಾರ ರುಬೆಲ್ಲ ಬರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಆ ಕಾಲಕ್ಕೆ ಇಂಜೆಕ್ಷನ್ ಹಿಡ್ಕೊಂಡಿದ್ದೆ ಅಂತ. ಅಂದ್ರೆ ಮಗು ಯಾವಾಗ ಸಂಸ್ಕಾರವನ್ನ ತನ್ನ ಬಾಲ್ಯದಿಂದ ಕಲಿತದಲ್ಲ, ಅದು ಆ ಸಂಸ್ಕಾರ ವಿಹೀನವಾಗಿ ಬದುಕುವುದನ್ನ ತಪ್ಪುತ್ತದೆ ಅಂತ. ಒಂದು ಮಗು ನಿತ್ಯ ದೇವರ ಪ್ರಾರ್ಥನೆ ಮಾಡ್ತಾ ಇದೆ ಅಂತ ಆದರೆ ಆ ಮಗುವಿಗೆ ಆ ದೇವರ ಬಗ್ಗೆ ಯಾರಾದ್ರೂ ಅಪಹಾಸ್ಯ ಮಾಡುವಾಗ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಸಂಸ್ಕಾರವನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನ ಮಾಡುತ್ತದೆ. ನಿತ್ಯ ಎದ್ದ ತಕ್ಷಣ ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣುಭಕ್ತಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ, ತಾಯಿ ನನ್ನ ನಿತ್ಯದ ಕರ್ಮಗಳಿಗೋಸ್ಕರ ನಿನ್ನನ್ನು ತುಳಿತಾ ಇದ್ದೇನೆ, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಭೂಮಿಗೆ ಪ್ರಾರ್ಥನೆ ಮಾಡಿ ಎದ್ದ ಮಗು ಯಾವತ್ತೂ ಕೂಡ ಆ ಭೂಮಿಗೆ ಅನ್ಯಾಯ ಆಗುವ ಹಾಗೆ ನೋಡಿಕೊಳ್ಳುವುದಿಲ್ಲ. ಇದಕ್ಕೋಸ್ಕರ ಸಂಸ್ಕಾರವನ್ನು ಕಲಿಸಬೇಕು ಅನ್ನೋದು ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟದ್ದು. ಇವತ್ತಿಗೂ ಕೂಡ ಎಷ್ಟೋ ಜನ ಅದನ್ನು ಮಾಡಿಕೊಂಡು ಬಂದಿದ್ದಾರೆ. ಯೋಚನೆ ಮಾಡಿ, ಯಾವತ್ತಾದ್ರೂ ಒಂದು ಮಗು ಭೂಮಿಯನ್ನ ತಾಯಿ ಅಂತ ಕರೆದ ನಂತರ ಆ ತಾಯಿಗೆ ಅನ್ಯಾಯ ಮಾಡ್ಲಿಕ್ಕೆ ಯೋಚನೆ ಮಾಡ್ತದ? ಸಾಧ್ಯವೇ ಇಲ್ಲ. ಈ ಕಾರಣಕ್ಕೋಸ್ಕರ ನಾವು ಸಂಸ್ಕಾರವನ್ನ, ಸಂಸ್ಕೃತಿಯನ್ನ, ಸಭ್ಯತೆಯನ್ನ ಕಲಿಯಬೇಕಾದದ್ದು ಅಂತ. ತಾಯಿಯನ್ನ ಅತ್ಯಂತ ಶ್ರೇಷ್ಠ ಗುರು ಅಂತ ಕರೀತೇವೆ. ತಾಯಿಯನ್ನ ಬಿಟ್ಟು ಮತ್ತೊಬ್ಬರು ಗುರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ. ಜನನಿಯೇ ನಮ್ಮ ಮೊದಲ ಗುರು. ನಾವು ಶಾಲೆಗೆ ಹೋಗ್ತೇವೆ, ಅಲ್ಲಿ ಇನ್ನೊಂದು ಮಾಡ್ತೇವೆ, ಗಣಿತ, ಸಮಾಜ ವಿಜ್ಞಾನ, ಪೊಲಿಟಿಕಲ್ ಸೈನ್ಸ್, ಅನ್ನೊಂದು ಮತ್ತೊಂದು ಎಲ್ಲ ಕಲಿತೇವೆ. ಆದ್ರೆ ತಾಯಿ ಕಲಿಸುವ ಸಂಸ್ಕಾರದ ಮುಂದೆ ಬೇರೆ ಯಾವುದೂ ಬರುವುದಿಲ್ಲ. ತಾಯಿ ಹೇಗೆ ಕಳಿಸಿಕೊಡ್ಬೇಕು ಅನ್ನುವಂಥದ್ದು ಇದೆಯಲ್ಲ, ಅದೇ ಒಂದು ದೊಡ್ಡ ಸಿಲೆಬಸ್. ನಮಗೆ ದೇವ ಮಂದಿರ, ಭಜನೆ, ಪೂಜೆ, ಪ್ರಸಾದಗಳು ನಮ್ಮ ಜೀವನದ ಅಲಂಕಾರ, ಮನಸ್ಸಿನ ಉದ್ಧಾರಕ್ಕೆ. ಆದ್ರೆ ಒಂದು ತಾಯಿ ಸ್ನಾನವನ್ನ ಮಾಡುವಾಗ ನೀರನ್ನ ಮಗು ಪೋಲ್ ಮಾಡ್ತಾ ಇದ್ರೆ ತಾಯಿ ಬಂದು ನಿಲ್ಲಿಸ್ತಾಳೆ, ಅಮ್ಮ ಅದು ತಾಯಿ ಗಂಗೆ, ನೀರೆಲ್ಲ ಪೋಲ್ ಮಾಡಬಾರ್ದು, ಬೇರೆ ಏನೂ ಬೇಡ, ಮಗುವನ್ನ ಕಚ್ಚಿ ನೀರು ಕುಡಿಲಿಕ್ಕೆ ಬಿಡೋದಿಲ್ಲ, ನಾವು ಒಂದು ಲೋಟದ ಎತ್ತಿ ಕುಡಿ ಅಂತ ಹೇಳ್ತೇವೆ. ಕಾರಣ ಏನು ಅಂತ ಮಗು ಕೇಳಿದ್ರೆ ನಾವೇನು ಹೇಳ್ತೇವೆ? ಗಂಗೆ ಅದು ದೇವರು, ಹಾಗೆಲ್ಲ ಕಚ್ಚಿ ಕುಡಿಬಾರ್ದು ಅಂತ ಹೇಳಿಕೊಡ್ತೇವೆ ಮಗುವಿಗೆ. ಈ ಸಂಸ್ಕಾರವನ್ನ ಕಲಿಸುವಂತವರು ತಾಯಿ. ತಾಯಿಯಿಂದಾಗಿಯೇ ಒಂದು ಮಗು ತನ್ನ ಔನ್ನತ್ಯವನ್ನ ತಲುಪಲಿಕ್ಕೆ ಸಾಧ್ಯ ಇದೆ. ಈ ಕಾರಣಕ್ಕೋಸ್ಕರವೇ ತಾಯಿಯನ್ನ ಮೊದಲ ಗುರು ಅಂತ ನಾವು ಕರೆದ್ವಿ.
ಒಂದು ತಾಯಿಗೆ ಒಂದು ದೊಡ್ಡ ಕರ್ತವ್ಯ ಇದೆ, ತನ್ನ ಮಗುವನ್ನ ಬೆಳೆಸುವಂಥದ್ದು. ಜಗತ್ತಿನ ಬೇರೆ ಯಾವ ರಾಷ್ಟ್ರಗಳಲ್ಲಿ ನೋಡಿಬೇಕಾದ್ರೆ ತಾಯಿ ಮಗುವನ್ನ ಬೆಳೆಸುವಂತ ಪದ್ಧತಿ ತುಂಬಾ ಕಡಿಮೆ. ಇವತ್ತಿಗೆ ಭಾರತಕ್ಕೂ ಅದು ಬಂದುಬಿಟ್ಟಿದೆ. ಕಿಂಡರ್ ಗಾರ್ಡನ್ ಗಳಿಗೆ ಕೊಂಡೋಗಿ ಬೆಳಗ್ಗೆ 3ನೇ ವರ್ಷದ ಮಗುವನ್ನ 3.5 ವರ್ಷದ ಮಗುವನ್ನ ಕೊಂಡೋಗಿ ಕಿಂಡರ್ ಗಾರ್ಡನ್ ನಲ್ಲಿ ಹಾಕಿ ಬಿಡುತ್ತೇವೆ. ಬೆಳಗ್ಗೆಯಿಂದ ಸಂಜೆಯ ತನಕ ಅವರೇನು ಆಟ ಆಡಿಸ್ತಾರೆ. 10ನೇ ವರ್ಷಕ್ಕಾಗುವಾಗ ಮಗು ತಾಯಿಯನ್ನ ನೀನು ಯಾರು ಅಂತ ಕೇಳಿದ್ರೆ ಆಶ್ಚರ್ಯ ಇರ್ಲಿಕ್ಕಿಲ್ಲ. ಈ ಕಾಲಘಟ್ಟದಲ್ಲಿ ನಾವು ಮಾಡಬೇಕಾದದ್ದೇನು, ಈ ಕಾಲಘಟ್ಟದಲ್ಲಿ ನಾವು ತಿಳಿಬೇಕಾದದ್ದೇನು, ಈ ಕಾಲಘಟ್ಟದಲ್ಲಿ ನಾವು ನಡೆದುಕೊಳ್ಳಬೇಕಾದದ್ದು ಏನು ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ. ಮಗುವಿಗೆ ನಿತ್ಯ ಮಗು ಹೇಗೆ ಬದುಕಬೇಕು ಅನ್ನುವುದನ್ನು ಕಲಿಸಿಕೊಡದ ಹೊರತು ಮಗುವನ್ನ ನಾವು ರಾಷ್ಟ್ರಭಕ್ತನನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ರಾಷ್ಟ್ರಭಕ್ತನನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳುವಂಥದ್ದು, ಮಗುವನ್ನ ಕೊಂಡು ಹೋಗಿ ನೀನು ಯೋಧ ಆಗಬೇಕು, ಗಡಿಯಲ್ಲಿ ಹಿಡ್ಕೊಂಡು ಹೋಗಿ ನಿಂತ್ಕೊಳ್ಬೇಕು, ಬಂದೂಕು ಹಿಡಿದು ಪಾಕಿಸ್ತಾನದವರನ್ನ ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ಯಾರು ಭಾರತದ ಒಳಗೆ ನುಗ್ತಾರೆ ಭಯೋತ್ಪಾದಕರಿದ್ದಾರೆ ಅವರನ್ನು ನಾಶ ಮಾಡಬೇಕು ಅನ್ನೋದನ್ನು ಹೇಳಿಕೊಡ್ಬೇಕಾಗಿಲ್ಲ. ನಾವು ಹೇಳಿಕೊಡ್ಬೇಕಾದದ್ದು ಏನು ಗೊತ್ತಾ ಸ್ನೇಹಿತರೆ, ನಿನ್ನ ದೇಶಕ್ಕೆ ಅನ್ಯಾಯ ಆಗದ ಹಾಗೆ ನಡೆದುಕೋ ಮಗ. ನಿನ್ನ ದೇಶಕ್ಕೆ ಯಾರಾದ್ರೂ ಅನ್ಯಾಯ ಮಾಡ್ತಾ ಇದ್ರೆ ಅದನ್ನ ಪ್ರತಿಭಟಿಸುವಂತಹ ಕೆಲಸವನ್ನ ನೀನು ಮಾಡು ಮಗ ಅಂತ ಹೇಳಿಕೊಡುವಂತಹ ಪದ್ಧತಿಯನ್ನ, ಸಂಸ್ಕಾರವನ್ನ, ಸಭ್ಯತೆಯನ್ನ, ಚಿಂತನೆಯನ್ನ ಯಾವಾಗ ಮಗು ಪಡೀತದಲ್ಲ ಆಗ ರಾಷ್ಟ್ರ ಉತ್ಪತ್ತಿ ಆಗ್ತದೆ, ರಾಷ್ಟ್ರ ಬೆಳೀತದೆ ಅಂತ. ಬೇರೆ ಭಾರತದ ವರ್ಣನೆಯನ್ನ ಮಾಡ್ತಾ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ, भारत कोई भूमि का टुकड़ा नहीं, ये जीता जागता राष्ट्र भूमि है, इसका कंकर कंकर शंकर है, बिंदु बिंदु गंगा है ಅಂತ. ಅಂದ್ರೆ ಒಂದೊಂದು ಬಿಂದು ಕೂಡ ಗಂಗೆ, ಒಂದೊಂದು ಕಲ್ಲು ಕೂಡ ಶಂಕರ. ಇದನ್ನ ಕಲಿಸಿಕೊಡುವವಳು ಯಾರು ಅಂತ ಕೇಳಿದ್ರೆ ಅದೇ ತಾಯಿ. ಆ ತಾಯಿ ನಿತ್ಯದಲ್ಲಿ ಏನು ಮಾಡಬೇಕು ಅನ್ನುವುದನ್ನ ಒಂದು ಸಣ್ಣ ಪ್ರಸ್ತುತಿಯಾಗಿ ನಿಮ್ಮ ಮುಂದೆ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತಿಸುತ್ತಾರೆ. ಆರೋಗ್ಯಗಳ ಸಂಕೇತವಾಗಿರುವ ಲಕ್ಷ್ಮೀ ಸರಸ್ವತಿ ಗೌರಿ ದೇವಿಯರು ನಿನ್ನ ಕೈ ಅಂಗಣದಲ್ಲಿ ವಾಸವಾಗಿದ್ದಾರೆ. ಸಮುದ್ರವನ್ನೇ ಉಡುಪಾಗಿಸಿದ, ಪರ್ವತಗಳಿಂದ ಉದಯಿಸಿದ, ಅಮೃತ ಜೀವಜಲಕ್ಕೆ ಕಾರಣಳಾದ ವಿಷ್ಣು ಪತ್ನಿಯಾದ ಭೂದೇವಿಯಲ್ಲಿ ಕ್ಷಮೆ ಕೇಳಿ ದಿನದ ಮೊದಲ ಹೆಜ್ಜೆಯನ್ನಿಡು ಕಂದ. ಮಗು ಬುದ್ಧಿಬಲ, ಯಶಸ್ಸು, ಧೈರ್ಯವನ್ನು ದಯಪಾಲಿಸುವ ರಾಮದಾಸ ಸಂಕಟ
ಅನ್ನಪೂರ್ಣೆಯಲ್ಲಿ ಭಿಕ್ಷೆ ಕೇಳು ಕಂದ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಭಿಕ್ಷಾಂಗಿ ಬೀಜ ಪಾರ್ವತಿ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಭಿಕ್ಷಾಂಗಿ ಬೀಜ ಪಾರ್ವತಿ. ಕಂದ, ಆರೋಗ್ಯವರ್ಧನೆ, ಧನಧಾನ್ಯ ಸಂಪತ್ತಿನ ಪ್ರಾಪ್ತಿ ಹಾಗೂ ದುಷ್ಟತನದ ಬುದ್ಧಿಯ ವಿನಾಶಕ್ಕಾಗಿ ಸಂಧ್ಯಾ ಜ್ಯೋತಿಯನ್ನು ಬೆಳಗೋಣ ಬಾ. ಶುಭಂಕರೋತು ಕಲ್ಯಾಣಂ ಆರೋಗ್ಯಂ ಧನಸಂಪದಃ ಮಮ ಶತ್ರುಹಿತಾರ್ಥಾಯ ಸಂಧ್ಯಾ ಜ್ಯೋತಿ ನಮೋಸ್ತುತೆ. ಶುಭಂಕರೋತು ಕಲ್ಯಾಣಂ ಆರೋಗ್ಯಂ ಧನಸಂಪದಃ ಮಮ ಶತ್ರುಹಿತಾರ್ಥಾಯ ಸಂಧ್ಯಾ ಜ್ಯೋತಿ ನಮೋಸ್ತುತೆ. ತಂದೆ, ತಾಯಿ, ಬಂಧು, ಗೆಳೆಯ, ವಿದ್ಯೆ, ಸಂಪತ್ತು ಎಲ್ಲವೂ ಆಗಿರುವ ಸರ್ವಶಕ್ತ ಭಗವಂತನಿಗೆ ನಮಿಸೋಣ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಬುದ್ಧಿಯಿಂದಲೋ, ಆತ್ಮಬಲದಿಂದಲೋ, ಸಹಜ ಸ್ವಭಾವದಿಂದಲೋ, ದೈಹಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ ಮಾಡಿದ ಸರ್ವವನ್ನು ಭಗವಂತನಿಗೆ ಅರ್ಪಿಸೋಣ ಬಾ ಕಂದ. ಕಾಯೇನ ವಾಚಾ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕಾಯೇನ ವಾಚಾ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಮಲಗುವಾಗ ರಾಮ, ಸುಬ್ರಹ್ಮಣ್ಯ, ಹನುಮಂತ, ಗರುಡರನ್ನು ನೆನೆದು ನಮಿಸಿ ಮಲಗಿದರೆ ದುಸ್ವಪ್ನಗಳು ಬೀಳದು ಬಾ ಅವರ ಭಜಿಸೋಣ. ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ಮೃಗೋದರಂ ಶಯನೇಯ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ದಶ್ಯತಿ. ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ಮೃಗೋದರಂ ಶಯನೇಯ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ದಶ್ಯತಿ. ಜಗತ್ತಿನ ಸರ್ವರು ಸುಖಿಗಳಾಗಿರಲಿ, ಎಲ್ಲರೂ ಆನಂದಾರೋಗ್ಯಶಾಲಿಗಳಾಗಿರಲಿ, ಸರ್ವರು ನೆಮ್ಮದಿಯನ್ನು, ಶುಭವನ್ನೇ ಕಾಣಲಿ, ಯಾರೊಬ್ಬರು ದುಃಖಕ್ಕೆ ಪಾತ್ರರಾಗದಿರಲಿ. ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭವೇತ್. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ
ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರಿಗೂ ಸುಖ ಆಗ್ಲಿ ಅಂತ ಬಯಸುವ ಜಗತ್ತಿನ ಏಕೈಕ ರಾಷ್ಟ್ರ ಇದ್ರೆ ಅದು ಭಾರತ ಅಂತ ನಾವು ಹೆಮ್ಮೆಯಿಂದ ಹೇಳಿಕೊಳ್ಬಹುದು. ಇಂತಹ ಭಾರತದಲ್ಲಿ ಇಂತಹ ಸಂಸ್ಕಾರ ಸಿಕ್ಕಿದಂತಹ ಮಗು ಸ್ವಾಮಿ ವಿವೇಕಾನಂದ ಆಗ್ತದೆ. ಒಬ್ಬ ನರೇಂದ್ರ ಅನ್ನುವಂತಹ ಸಣ್ಣ ಹುಡುಗ ತನ್ನ 39 ವರ್ಷಕ್ಕೆ ಜಗತ್ತಿಗೆ ಮಾದರಿಯಾಗಬಲ್ಲಂತಹ ರಾಷ್ಟ್ರ ಸಂತನಾಗಿ ಬೆಳೀತಾನೆ ಅಂತಾದ್ರೆ ಅವನಿಗೆ ಅವನ ತಾಯಿ ಕೊಟ್ಟಿರುವಂತಹ ಶಿಕ್ಷಣ ಯಾವ ರೀತಿ ಇದ್ದಿರಬಹುದು ಯೋಚನೆ ಮಾಡಿ. ಇದೇ ಶಿಕ್ಷಣ ಕೊಟ್ಟಿದ್ಲಿಕ್ಕೂ ಸಾಕು. ಈ ಶಿಕ್ಷಣವನ್ನ ನಾವು ಕೊಟ್ಟಿವಿ ಅಂತಾದ್ರೆ ನಮ್ಮ ಮಕ್ಕಳು ಕೂಡ ವಿವೇಕಾನಂದರಾಗ್ತಾರೆ. ಯಾಕೆ ವಿವೇಕಾನಂದರಾಗಬೇಕು ಅಂತ ಹೇಳಿದ್ರೆ ಒಂದು 5 ಪದಗಳು ಓನ್ಲಿ 5 ಮ್ಯಾಜಿಕಲ್ ವರ್ಡ್ಸ್ ಇಡೀ ಜಗತ್ತು ಭಾರತವನ್ನು ನೋಡುವ ದೃಷ್ಟಿಕೋನ ಬದಲಾಯಿತು. ಹೇಗೆ ಬದಲಾಯಿತು ಗೊತ್ತುಂಟ? ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ 5 ಪದ. ಜಗತ್ತಿನ ಜನರಿಗೆ ತನ್ನವರನ್ನ ಬಿಟ್ಟು ಇನ್ನೊಬ್ಬರನ್ನ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಕರೀಬಹುದು ಅನ್ನುವಂತಹ ಕಲ್ಪನೆ ಇಲ್ಲದ ಹೊತ್ತಿಗೆ ಭಾರತದಿಂದ ಹೋದಂತಹ ಒಬ್ಬ ಸಂತ ಆ ಕಲ್ಪನೆಯನ್ನ ಬಿಟ್ಟು ಬಂದ. ಆ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಅಮೆರಿಕಾದಲ್ಲಿ ಸ್ವಾಮಿ ವಿವೇಕಾನಂದ ರೋಡ್ ಅಂತ ಇದೆ. ಸ್ವಾಮಿ ವಿವೇಕಾನಂದ ರೋಡ್ ಅಂತ ಅಮೆರಿಕಾದಲ್ಲಿದೆ. ಅಮೆರಿಕಾದ ಪ್ರಧಾನಮಂತ್ರಿ ಭಾರತಕ್ಕೆ ಬಂದಾಗ ಭಾರತವನ್ನು ಉದ್ದೇಶಿಸಿ ಮಾತನಾಡುವಾಗ ಹೇಳ್ತಾರೆ, ನಾನು ಯಾವ ದೇಶದಿಂದ ಬಂದಿದ್ದೇನೆ ಗೊತ್ತುಂಟ? ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋದು, ನಾನು ಯಾವ ದೇಶದಿಂದ ಬಂದಿದ್ದೇನೆ ಗೊತ್ತುಂಟ? ಯಾವ ದೇಶದಲ್ಲಿ ಸ್ವಾಮಿ ವಿವೇಕಾನಂದ ಅನ್ನುವಂತಹ ರಾಷ್ಟ್ರ ಸಂತ ತನ್ನ ಭಾಷಣವನ್ನ ಮಾಡಿದ್ರು, ಆ ಮಣ್ಣಿನಿಂದ ಬಂದವನು ನಾನು ಅಂತ ಹೇಳಿದ್ರು. ಸ್ವಾಮಿ ವಿವೇಕಾನಂದ ಹುಟ್ಟಿದ ಮಣ್ಣಿನಲ್ಲಿರುವಂತಹ ನಾವು ಎಷ್ಟು ಹೆಮ್ಮೆ ಪಡಬೇಕಲ್ವಾ? ಒಂದು ಭಾಷಣವನ್ನ ಮಾಡಿದ ಕಾರಣಕ್ಕೋಸ್ಕರ ಅವರು ಅದನ್ನು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಬಂದು ಭಾಷಣವನ್ನ ಮಾಡಿದ್ರು ಅಂತ ಇದೇ ದೇಶದಲ್ಲಿ ನಡೆದಿದ್ರು. ಆ ಮನುಷ್ಯ ಹೇಳ್ತಾರೆ, ನನಗೆ 100 ಜನರನ್ನ ಕೊಡಿ, ಆಗ ಇನ್ನು ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಇತ್ತು, ನನಗೆ 100 ಯುವಕರನ್ನ ಕೊಡಿ, ನಾನು ಭಾರತದ ಭವಿಷ್ಯವನ್ನೇ ಬದಲಾವಣೆ ಮಾಡ್ತೇನೆ ಅಂತ. ಆ 100 ಯುವಕರು ಹೇಗಿದ್ದವರು ಗೊತ್ತುಂಟ? ಕಬ್ಬಿಣದಂತಹ ಸ್ನಾಯುಗಳು, ಉಕ್ಕಿನಂತಹ ನರಮಂಡಲ, ಮಿಂಚಿನಂತಹ ಮನೋಧೈರ್ಯ ಇರುವಂತಹ 100 ಜನ ಯುವಕರನ್ನ ಕೊಡಿ. ಅವರು ಹೇಗಿರ್ಬೇಕು ಅಂತ ಹೇಳಿದ್ರೆ, ಅಲ್ಲಿ ಬೆಟ್ಟ ಕಾಣ್ತಾ ಇದೆಯಾ, ಪುಡಿ ಮಾಡಿ ಬರ್ತೇನೆ ಅಂತ ಹೇಳುವವರಾಗಬೇಕು ಅಂತ. ಅಂತಹ ವಿವೇಕಾನಂದರಿಗೆ 100 ಜನ ಯುವಕರು ಸಿಗ್ಲಿಲ್ಲ ಆ ಕಾಲಕ್ಕೆ. ಇಲ್ಲದಿದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಯಾವಾಗಲೂ ಸಿಗ್ತಾ ಇತ್ತು. ಅಂತಹ ವಿವೇಕಾನಂದರನ್ನ ಸ್ಮರಿಸಿಕೊಳ್ಳುವುದು ನಿಮ್ಮೆಲ್ಲರ ಕರ್ತವ್ಯ. ಅಂತಹ ವಿವೇಕಾನಂದರ ಒಂದು ಪ್ರಸ್ತುತಿ ನಿಮ್ಮ ಮುಂದೆ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿಗಳಿಂದ. ಸ್ವಾಮಿ ವಿವೇಕಾನಂದರು ಯಾಕೆ ನಮಗೆ ಪ್ರೇರಣೆ ಆಗುತ್ತಾರೆ ಅನ್ನುವುದನ್ನ ಹೇಳಿ ನಂತರ ಬರ್ತಾರೆ ವಿದ್ಯಾರ್ಥಿಗಳು. ಸ್ವಾಮಿ ವಿವೇಕಾನಂದರು ಚಿಕಾಗೋ ಭಾಷಣವನ್ನ ಮಾಡಿದ ನಂತರ ಅವರು ತುಂಬಾ ಫೇಮಸ್ ಆದ್ರು. ಇಡೀ ದೇಶವನ್ನೆಲ್ಲ ಸುತ್ತಾಡ್ಕೊಂಡು ಬಂದ್ರು. ಸುತ್ತಾಡ್ತಾ ಇರುವ ಹೊತ್ತಿಗೆ ಒಬ್ಬ ಅಲ್ಲಿಯ ಶ್ರೀಮಂತ ವ್ಯಕ್ತಿ ಅವರನ್ನ ಕರೀತಾನೆ, ನಮ್ಮ ಮನೆಗೆ ನೀವು ಊಟಕ್ಕೆ ಬರಬೇಕು ಅಂತ. ಒಂದು ದಿನ ನಮ್ಮ ಮನೆಯಲ್ಲಿ ಉಳ್ಕೊಳ್ಬೇಕು, ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ ಕರೀತಾನೆ. ಕರೆದಾಗ ಸ್ವಾಮಿ ವಿವೇಕಾನಂದರು ಹೋಗ್ತಾರೆ. ಹೋಗಿ ಊಟ ಮಾಡ್ತಾರೆ. ಶ್ರೀಮಂತ ಅವರನ್ನ ಮಲಗುವ ಕೋಣೆ ಕರ್ಕೊಂಡು ಹೋಗ್ತಾರೆ. ನೀವು ಈ ಮಂಚದಲ್ಲಿ ಮಲಗಬೇಕು ಅಂತ ಹೇಳ್ತಾರೆ. ಅದ್ಭುತವಾದ ಮಂಚ, ಚಿನ್ನದ ಪಟ್ಟಿ ಇರುವಂತಹ ಮಂಚ, ಅತ್ಯಂತ ಸ್ಮೂತ್ ಇರುವಂತಹ ಮಂಚ. ಸ್ವಾಮಿ ವಿವೇಕಾನಂದರಿಗೆ ಮಲಗಬಹುದಿತ್ತು, ಆದ್ರೆ ಅವರು ಅದರಲ್ಲಿ ಕೂತ ತಕ್ಷಣ ನನಗೇನೋ ಒತ್ತುತ್ತಾ ಇದೆ, ಏನೋ ನೋವಾಗ್ತಾ ಇದೆ, ಮುಳ್ಳು ಕಟ್ಟಿದ ಹಾಗಾಗ್ತಾ ಇದೆ ಅಂತ ಹೇಳಿದ್ರಂತೆ. ಇಷ್ಟು ಕಾಸ್ಟ್ಲಿ ಮಂಚದಲ್ಲಿ ನೀವು ಮುಳ್ಳು ಕಟ್ಟಿದ ಹಾಗಾಗ್ತದ ಏನು ಅಂತ ಕೇಳಿದ್ರು. ಆಗ ಸ್ವಾಮಿ ವಿವೇಕಾನಂದರು ಯೋಚನೆ ಮಾಡಿದ್ರು, ನನ್ನ ದೇಶದಲ್ಲಿ ಅಂದ್ರೆ ಭಾರತದಲ್ಲಿ ಇವತ್ತಿಗೂ ಕೂಡ ಎಷ್ಟೋ ಜನರಿಗೆ ಮಲಗಲಿಕ್ಕೆ ಒಂದು ಸಣ್ಣ ಗೋಣಿಯ ತುಂಡು ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ನಾನು ಇದರಲ್ಲಿ ಮಲಗಿದೆ ಅಂತಾದ್ರೆ ನನ್ನ ದೇಶಕ್ಕೆ ಮಾಡುವಂತಹ ಅಪಮಾನ ಆಗ್ತದೆ, ಆ ದೀನರಿಗೆ ಮಾಡುವಂತಹ ಅಪಮಾನ ಆಗ್ತದೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಅಲ್ಲಿ ಹೇಳಿದ್ರು, ಆ ಕಾಲಕ್ಕೆ ಹೇಳಿದ್ರು. ಅವರು ಪ್ರೇರಣೆ ಆಗಬೇಕು ನಮಗೆ.
ಪುಸ್ತಕಗಳನ್ನು ಇಟ್ಟಿದ್ರಂತೆ, ಎಲ್ಲ ಧರ್ಮ ಗ್ರಂಥಗಳನ್ನು ಇಟ್ಟಿದ್ರಂತೆ. ಕೊನೆಗೆ ಭಗವದ್ಗೀತೆಯನ್ನ ಬೇಕು ಅಂತಲೇ ಇಟ್ಟಿದ್ರು. ಭಗವದ್ಗೀತೆ ಎಲ್ಲಕ್ಕಿಂತ ಕೆಳಗಿರ್ಬೇಕು ಅಂತ ಹೇಳಿ ಅವರ ಕಲ್ಪನೆ ಇತ್ತು, ಕೆಳಗಿಟ್ಟಿದ್ರು. ಆಗ ಒಬ್ಬ ಬಂದು ಸ್ವಾಮಿ ವಿವೇಕಾನಂದರ ಹತ್ರ ಹೇಳ್ತಾನೆ, ನೋಡಿ ಪುಸ್ತಕಗಳನ್ನ ಜೋಡಿಸಿದ್ದೇವೆ, ಹೇಗಾಗಿದೆ ಅಂತ. ಸ್ವಾಮಿ ವಿವೇಕಾನಂದರು ಹೇಳಿದ್ರಂತೆ, ಅದ್ಭುತವಾಗಿ ಜೋಡಿಸಿದ್ದಿ, ನಿನಗೆ ಇಷ್ಟು ಪ್ರೇರಣೆ ಇದೆ ನನ್ನ ದೇಶದಿಂದ ಅಂತ ನನಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರಂತೆ. ಅವನಿಗೆ ಶಾಕ್ ಆಯ್ತು. ಎಲ್ಲಕ್ಕಿಂತ ಇಟ್ಟಿದ್ದಾಗ ಎಲ್ಲಕ್ಕಿಂತ ಶ್ರೇಷ್ಠ ಅಂತ ಭಾವಿಸ್ಬೇಕು, ಎಲ್ಲಕ್ಕಿಂತ ಕೆಳಗಿಟ್ಟಿದ್ದಾರೆ, ಎಲ್ಲಕ್ಕಿಂತ ಕನಿಷ್ಠ ಅಂತ ನಾವು ಅಂದ್ಕೊಂಡದ್ದು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಉತ್ತರವನ್ನ ಕೊಟ್ರು, ನೀನು ಒಂದು ವೇಳೆ ಎಲ್ಲಕ್ಕಿಂತ ಮೇಲಿಟ್ಟಿದ್ದಿದ್ರೆ ಆ ಪುಸ್ತಕವನ್ನ ತೆಗೆದ್ರೆ ಏನೂ ಸಮಸ್ಯೆ ಆಗ್ತಿರ್ಲಿಲ್ಲ. ಜಗತ್ತಿನ ಅದು ಧರ್ಮ ಗ್ರಂಥಗಳಾಗಿದ್ದ ಕಾರಣಕ್ಕೆ ಮೇಲಿದ್ದ ಧರ್ಮ ಗ್ರಂಥವನ್ನ ತೆಗೆದ್ರೆ ಏನೂ ಸಮಸ್ಯೆ ಇಲ್ಲ. ಆದ್ರೆ ಕೊನೆಯಲ್ಲಿದೆಯಲ್ಲ ಭಗವದ್ಗೀತೆ, ಅದರ ಬುಡವನ್ನ ಅಲ್ಲಾಡಿಸಿ ನೋಡು, ಎಲ್ಲ ಕೆಳಗೆ ಬೀಳುತ್ತದೆ ಅಂತ. ಅದರ ಅರ್ಥ ಏನು ಗೊತ್ತಾ? ಒಂದು ವೇಳೆ ಹಿಂದೂ ಧರ್ಮ ನಾಶ ಆಯಿತು ಅಂತಾದ್ರೆ ಜಗತ್ತಿನ ಯಾವ ಧರ್ಮಗಳು ಕೂಡ ಉಳಿಯುವುದಿಲ್ಲ. ಆ ಚಿಂತನೆಯನ್ನ ಜಗತ್ತಿಗೆ ಕೊಟ್ಟದ್ದು ಸ್ವಾಮಿ ವಿವೇಕಾನಂದರು. ಒಂದು ನರೇಂದ್ರ ವಿಶ್ವವನ್ನ ಗೆಲ್ಲಬೇಕು ಅಂತ ತನ್ನ ಭಾಷಣವನ್ನ ಮಾಡಿದ. ಇನ್ನೊಂದು ನರೇಂದ್ರ ಈಗ ವಿಶ್ವವನ್ನ ಗೆಲ್ಲಿಕ್ಕೆ ಹೊರಟಿದ್ದಾನೆ. ಆ ನರೇಂದ್ರನಿಗೂ ಪ್ರೇರಣೆ ಯಾವುದು ಅಂತ ಕೇಳಿದ್ರೆ ಇದೇ ನರೇಂದ್ರ, ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರು ಸುಭಾಷ್ ಚಂದ್ರ ಬೋಸರಿಗೆ ಪ್ರೇರಣೆ, ಸಾವರ್ಕರ್ರಿಗೆ ಪ್ರೇರಣೆ. ಅಂತಹ ಸ್ವಾಮಿ ವಿವೇಕಾನಂದರ ಪ್ರಸ್ತುತಿಯನ್ನ ಮಾಡ್ಲಿಕ್ಕಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ. ಕ್ಷಣವಿಲ್ಲದೆ ಮುನ್ನಡೆ ಸಖನೆ, ಗುರಿಯನು ಸೇರುವವರೆಗೂ ನೀ ಅರೆ ಕ್ಷಣವಿಲ್ಲದೆ ಮುನ್ನಡೆ ಸಖನೆ. ಉತ್ತಿಷ್ಠತಾ ಜಾಗೃತ ಮನುಜ, ಉತ್ತಿಷ್ಠತಾ ಜಾಗೃತ, ಉತ್ತಿಷ್ಠತಾ ಜಾಗೃತ ಮನುಜ, ಉತ್ತಿಷ್ಠತಾ ಜಾಗೃತ, ಉತ್ತಿಷ್ಠತಾ ಜಾಗೃತ ಮನುಜ, ಉತ್ತಿಷ್ಠತಾ ಜಾಗೃತ. ನಿನ್ನಯ ಗುರಿಯೋ ಆತ್ಮದರ್ಶನ, ನಿನ್ನಯ ಗುರಿಯೋ ಆತ್ಮದರ್ಶನ. ನಿನ್ನೊಳಗೆಯೇ ಇದೆ ಆರತುನ, ನಿನ್ನೊಳಗೆಯೇ ಇದೆ ಆರತುನ. ಬನ್ನ ಪಡುತ್ತ ಈ ಶುದ್ರ ಜೀವನದು, ಬನ್ನ ಪಡುತ್ತ ಈ ಶುದ್ರ ಜೀವನದು. ಇನ್ನು ತೊಡಲದಿರು ಮುನ್ನಡೆ ಸಗನೆ, ಇನ್ನು ತೊಡಲದಿರು ಮುನ್ನಡೆ ಸಗನೆ. ಉತ್ತಿಷ್ಠತಾ ಜಾಗೃತ ಮನುಜ, ಉತ್ತಿಷ್ಠತಾ ಜಾಗೃತ, ಉತ್ತಿಷ್ಠತಾ ಜಾಗೃತ ಮನುಜ, ಉತ್ತಿಷ್ಠತಾ ಜಾಗೃತ, ಉತ್ತಿಷ್ಠತಾ ಜಾಗೃತ ಮನುಜ, ಉತ್ತಿಷ್ಠತಾ ಜಾಗೃತ. ಮಮತೆಯ ಈ ದೇಹ
ಭಾರತೀಯ ಸಮಾಜವೇ ನಮ್ಮ ಬಾಲ್ಯದ ತೊಟ್ಟಿಲು, ಭಾರತೀಯ ಸಮಾಜವೇ ನಮ್ಮ ಯೌವನದ ನಂದನವನ, ಭಾರತೀಯ ಸಮಾಜವೇ ನಮ್ಮ ವೃದ್ಧಾಪ್ಯದ ವಾರಾಣಸಿ. ಏಳಿ, ಎದ್ದೇಳಿ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ. ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ನಿಬೋಧತ, ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ನಿಬೋಧತ ಮಾಡಿದರು. ಅಲ್ಲಿದ್ದಾರೆ ಎಂದು ನಂಬುತ್ತೇವೆ. ಅಯೋಧ್ಯ, ಮಥುರಾ ಮತ್ತು ಕಾಶಿಯನ್ನ ಪುಣ್ಯಕ್ಷೇತ್ರಗಳ ದರ್ಶನವನ್ನ ಮಾಡಿ ಬರೋಣ. ವೇದಿಕೆಗೆ ವಿದ್ಯಾರ್ಥಿಗಳನ್ನ ಆಹ್ವಾನಿಸೋಣ. ಫಲಗಳ ವೇದದ ಭಕ್ತಿಯೋಗದ ಜ್ಞಾನದ ನಿಧಿಯು ಭಾರತ. ಋಷಿಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಭಕ್ತಿಯೋಗದ ಜ್ಞಾನದ ನಿಧಿಯು ಭಾರತ. ಹರಿಭಕ್ತಿಯ ಬೀಡು ಹರನುಮೆಯ ನಾಡು, ಮಹಾಮಹಿಮರ ಕಂಡ ಋಷಿಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಭಕ್ತಿಯೋಗದ ಜ್ಞಾನದ ನಿಧಿಯು ಭಾರತ. ಋಷಿಮುನಿಗಳ
ಸುಖನು ಕೃಷ್ಣ ಜನಿಸಿದ ಮಥುರೆ ಇದು. ಮಾಧವನು ಪಾಂಡವ ಸಖನು ಕೃಷ್ಣ ಜನಿಸಿದ ಮಥುರೆ ಇದು. ಧರ್ಮಚ್ಯುತಿಯಾಗಲು ಅವತಾರ ತಾನೆತ್ತಿದ ಧರೆಯಲ್ಲಿ ನೀತಿಯ ನೆಲೆ ಮಾಡಿ ಉದ್ಧರಿಸಿದ ಪುರುಷೋತ್ತಮ ಪರಮಾತ್ಮನು ಶ್ರೀಕೃಷ್ಣನು ದಯಿಸಿದ. ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಭಕ್ತಿಯೋಗದ ಜ್ಞಾನದ ನಿಧಿಯು ಭಾರತ. ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಭಕ್ತಿಯೋಗದ ಜ್ಞಾನದ ನಿಧಿಯು ಭಾರತ. ಹರಿಭಕ್ತಿಯ ಬೀಡು ಹರನುಡಿಯ ನಾಡು ಮಹಾಮಹಿಮರ ಕಂಡ ಬಲು ಕರುಣೆಯ ಕೂಡು. ಇದು ವೇದ ಭೂಮಿ ದೇವಧಾಮ ಯಾಗದ ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಭಕ್ತಿಯೋಗದ ಜ್ಞಾನದ ನಿಧಿಯು ಭಾರತ. ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದ ಭಕ್ತಿಯೋಗದ ಜ್ಞಾನದ ನಿಧಿಯು ಭಾರತ. ಪುಣ್ಯಕ್ಷೇತ್ರಗಳ ದರ್ಶನದಿಂದ ಪೂರ್ವಜನ್ಮದ ಪಾಪಗಳೆಲ್ಲ ನಾಶ ಆಗ್ತದೆ ಅಂತ ಹೇಳ್ತಾರೆ. ಜಗತ್ತಿನ ಏಕೈಕ ರಾಷ್ಟ್ರ ಭಾರತ ಎಲ್ಲವನ್ನು ಕೂಡ ತಾಯಿಯಾಗಿ ನೋಡುವಂಥದ್ದು. ಬೇರೆ ಯಾರಿಗೂ ಕೂಡ ಭೂಮಿಯನ್ನ ತಾಯಿ ಅಂತ ಕರಿಬಹುದು ಅನ್ನುವಂಥ ಕಲ್ಪನೆ ಇಲ್ಲ. ಗೋವನ್ನ ತಾಯಿ ಅಂತ ಕರಿಬಹುದು ಅನ್ನುವಂತಹ ಕಲ್ಪನೆ ಇಲ್ಲ. ಒಂದು ಸಣ್ಣ ಮಗುವನ್ನ ತಾಯಿ ಅಂತ ಕರಿಬಹುದು ಅನ್ನುವಂತಹ ಕಲ್ಪನೆ ಇಲ್ಲ. ಒಂದು ನದಿಯನ್ನ ತಾಯಿ ಅಂತ ಕರಿಬಹುದು ಅನ್ನುವಂತಹ ಕಲ್ಪನೆ ಇಲ್ಲ. ಆದ್ರೆ ಭಾರತದ ಶ್ರೇಷ್ಠತೆ ಏನು ಅಂತ ಹೇಳಿದ್ರೆ ಎಲ್ಲವನ್ನು ಕೂಡ ತಾಯಿ ಅನ್ನುವಂತಹ ಸ್ವರೂಪದಲ್ಲಿ ನೋಡ್ತೇವೆ. ಅದರಲ್ಲಿ ಕೂಡ ಗೋಮಾತೆ ಅನ್ನುವಂಥವಳು ನಮಗೆ ಅತ್ಯಂತ ಶ್ರೇಷ್ಠಳಾದವಳು. ಯಾಕೆ ಶ್ರೇಷ್ಠಳು ಅಂತ ಹೇಳ್ತಾರೆ. ಬಹಳ ಸುಂದರವಾದ ಮಾತು. ನಮ್ಮ ಹೆತ್ತ ತಾಯಿ 1 ವರ್ಷ, 1.5 ವರ್ಷ, 2 ವರ್ಷ ನಮಗೆ ಹಾಲನ್ನ ಕೊಡ್ತಾಳೆ. ಆದ್ರೆ ಗೋಮಾತೆ ಹುಟ್ಟಿನಿಂದ ಸಾಯುವ ತನಕ ಹಾಲನ್ನ ಕೊಡುವಂತಹವಳು ಗೋಮಾತೆ. ಅದಕ್ಕೋಸ್ಕರ ಅವಳನ್ನ ನಾವು ನಿತ್ಯ ಸ್ಮರಿಸಬೇಕು, ಅವಳಿಗೆ ನಾವು ನಿತ್ಯ ಕೈ ಮುಗಿಬೇಕನ್ನುವಂಥದ್ದು ಭಾರತದ ಕಲ್ಪನೆ. ಅದಕ್ಕೋಸ್ಕರ ಗೋವನ್ನ ತಾಯಿ ಅಂತ ಕರೆದರು. ಅಷ್ಟೇ ಸಾಕಾಗ್ತದ? ತಾಯಿ ಅಂತ ಕರೆದ್ರೆ ಸಾಕಾಗುದಿಲ್ಲ ಅಂತ ಹೇಳಿ ಭಾವೋ ವಿಶ್ವಸ್ಯ ಮಾತರಹ ಅಂತ ಹೇಳಿದ್ರು. ಗೋವು ವಿಶ್ವದ ತಾಯಿ ಅಂತ, ಅದಕ್ಕೆ ಕಲ್ಪನೆ ಕೂಡ ಅದೇ. ಅಷ್ಟೇ ಸಾಕಾಗ್ಲಿಲ್ಲ ನಮ್ಮ ಹಿರಿಯರಿಗೆ. ಅವರು ಹೇಳಿದ್ರು 33 ಕೋಟಿ ದೇವತೆಗಳು ಕೂಡ ಗೋವಿನಲ್ಲಿ ಅಡಕವಾಗಿದೆ, ಹಾಗಾಗಿ ಅವಳಿಗೆ ಪೂಜೆ ಮಾಡಬೇಕು ಅಂತ. ಕಾರಣ ಏನು ಗೊತ್ತುಂಟಾ? ನಮಗೆಲ್ಲರಿಗೂ ಒಂದು ದುರ್ಬುದ್ಧಿ ಇದೆ. ಅದೇನು ಅಂತ ಹೇಳಿದ್ರೆ ದೇವರ ಹೆಸರಿನಲ್ಲಿ ಏನೇನೋ ಹೇಳಿದ್ರು ಕೂಡ ಅದನ್ನ ಹೆದರ್ತೇವೆ, ಅದನ್ನ ನಂಬುತ್ತೇವೆ. ಇದು ಭಾರತದ ದುರ್ಬುದ್ಧಿ ಅಂತ ಕರೀತಾರೆ ಬಹಳಷ್ಟು ಜನ. ಆದ್ರೆ ಭಾರತದ ಶ್ರೇಷ್ಠತೆ ಅದು. ನೀವು ಮಂಗಳೂರಿನಲ್ಲಿ ಜ್ಯೋತಿ ಸರ್ಕಲ್ನ ಹತ್ರ, ಜ್ಯೋತಿ ಕಾಲೇಜಿನ ಹತ್ರ ನಾವು ಬಂಟ್ ಹಾಸ್ಟೆಲ್ಗೆ ಹೋಗುವ ಕಡೆ ಒಂದು ಮರ ಇದೆ, ದೊಡ್ಡ ಮರ. ಆ ಮರದಲ್ಲಿ ಒಂದು ಬರೆದಿದ್ದಾರೆ, ಯಾರಾದ್ರೂ ಗಮನಿಸಿದ್ರೆ ನೋಡಿ. ಆ ಮರದಲ್ಲಿ ಬರೆದಿದ್ದಾರೆ, ಇದಕ್ಕೆ ಶನೀಶ್ವರನ ಶಾಪ ಇದೆ ಅಂತ. ಶನೀಶ್ವರನ ಶಾಪ ಇದೆ ಅಂತ ಬರೆದ್ರು. ಕಾರಣ ಏನು ಗೊತ್ತಾ? ಶನೀಶ್ವರನ ಶಾಪ ಇದೆ ಅನ್ನುವ ಕಾರಣಕ್ಕೆ ಆ ಮರ ಇವತ್ತು ಉಳಿದಿದೆ. ಇಲ್ಲದಿದ್ರೆ ಅದನ್ನ ರೋಡ್ ಮಾಡಿ ಆಗ್ತಾ ಇತ್ತು. ಭಾರತೀಯರು ಯಾವುದನ್ನ ಮಾಡಿದ್ರು ಕೂಡ ಅದರ ಹಿಂದೆ ಒಂದು ವೈಜ್ಞಾನಿಕ ಕಾರಣವನ್ನ ಇಟ್ಕೊಂಡು ಮಾಡಿದ್ದಾರೆ. ತಮಾಷೆ ಅಲ್ಲ? ನೀವು ಇವತ್ತಿಗೂ ಹೋಗಿ ನೋಡಬಹುದು, ಇವತ್ತಿಗೂ ಆ ಮರ ಇದೆ.
ಯಾಕೆ ಆ ರೀತಿ ಮಾಡಿದ್ರು ಅಂತ ಹೇಳಿದ್ರೆ ಒಂದೇ ಒಂದು ಕಾರಣ, ಪ್ರಕೃತಿಯನ್ನ ನಾವು ದೇವರು ಅಂತ ಪೂಜೆ ಮಾಡಿದ್ವಿ, ಅದಕ್ಕೋಸ್ಕರ ಅವಳನ್ನ ಉಳಿಸಬೇಕು ಅನ್ನುವ ಕಾರಣಕ್ಕೆ ನಮ್ಮ ದೇವರನ್ನ ಅದರಲ್ಲಿ ಕೊಂಡೋಗಿ ಪ್ರತಿಷ್ಠಾಪನೆ ಮಾಡಿದ್ವಿ. ಇದು ಭಾರತ. ಅದೇ ರೀತಿ ಗೋವು ಕೂಡ, ಎಲ್ಲವನ್ನ ಕೂಡ ನಮಗೆ ಕೊಡುವವಳು ಗೋಮಾತೆ, ಅವಳನ್ನೇ ಕಡಿದು ತಿನ್ನುವಂತಹ ಸಂಸ್ಕೃತಿ ಸಭ್ಯತೆಯನ್ನು ನಾವು ಇವತ್ತಿಗೆ ಬೆಳೆಸಿಕೊಂಡಿದ್ದೇವೆ. ನಾಚಿಕೆ ಆಗ್ಬೇಕಲ್ಲ ಸ್ನೇಹಿತರೆ ನಮಗೆ. ಬೆಂಗಳೂರಿನ ಟೌನ್ ಹಾಲ್ ನ ಮುಂದೆ ಕುತ್ಕೊಂಡು ಗೋಮಾಂಸದ ಅಡಿಗೆಯನ್ನ ಮಾಡಿ ತಿಂತಾರೆ, ನಮ್ಮದೇ ದೇಶದಲ್ಲಿ, ಬೇರೆ ಎಲ್ಲೂ ಅಲ್ಲ. ಏನು ಮಾಡಬೇಕು? ಯಾರನ್ನ ನಾವು ತಾಯಿ ಅಂತ ಕರೆದ್ರು, ಯಾರನ್ನ ವಿಶ್ವದ ಮಾತೆ ಅಂತ ಕರೆದ್ರು, ಯಾರನ್ನ ಅತ್ಯಂತ ಪೂಜನೀಯಳು ಅಂತ ಕರೆದ್ರು, ಅದೇ ಗೋಮಾತೆಯನ್ನ ತಿನ್ನುವಂತಹ ಕೆಟ್ಟ ಸಂಪ್ರದಾಯಕ್ಕೆ ನಾವಿವತ್ತು ಕೈ ಹಾಕಿದ್ದೇವೆ. ಅವಳನ್ನ ಸ್ಮರಿಸಬೇಕಾದ್ದು ನಮ್ಮ ಕರ್ತವ್ಯ, ಅವಳಿಗೆ ಗೌರವ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಅವಳನ್ನ ಸ್ಮರಿಸುವಂತಹ ಒಂದು ಗೀತೆಯ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಜೋಳದ ಚಪ್ಪಾಳೆಯ ಮೂಲಕ ಸ್ವಾಗತಿಸಿ. ಹೆಸರನು
ಹತ್ಯೆ ಮಾಡುವುದಿಲ್ಲ ಸರಿ, ಆದ್ರೆ ಎಲ್ಲಿ ನಡೀತಾ ಇದೆ ಅನ್ನುವಂತಹ ಸೂಚನೆಯನ್ನು ಯಾರಿಗೆ ತಿಳಿಸ್ಬೇಕು ಅವರಿಗೆ ತಿಳಿಸಿ ಗೋವನ್ನ ರಕ್ಷಣೆ ಮಾಡುವಂತಹ ದೊಡ್ಡ ಹೊಣೆಗಾರಿಕೆಯನ್ನು ನಾವು ಹೊರಬೇಕಾದಂತಹ ಸಂದರ್ಭ. ಸ್ನೇಹಿತರೆ, ಗೋವು ಒಂದು ರೀತಿಯ ತಾಯಿ ಆದ್ರೆ ನಾವು ಇನ್ನೊಂದು ತಾಯಿ ಅಂತ ಕರೆಯುವುದು ನೀರನ್ನ. ನೀರನ್ನ ಕೂಡ ತಾಯಿ ಅಂತ ಕರೀಬಹುದು ಅಂತ ಹೇಳಿಕೊಟ್ಟ ದೇಶ ಅದು ಭಾರತ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ನಿತ್ಯ ಪ್ರಾರ್ಥನೆಯನ್ನ ಮಾಡ್ತೇವೆ. ಒಂದು ಹನಿ ನೀರನ್ನ ವ್ಯರ್ಥ ಮಾಡುವಾಗಲೂ ಕೂಡ ನಮಗೆ ಅನ್ನಿಸ್ಲಿಕ್ಕಿದೆ, ನನ್ನ ದೇಶದ ಆಸ್ತಿ ಇದು, ನಾನು ಇದನ್ನ ತಾಯಿ ಅಂತ ಪೂಜೆ ಮಾಡ್ತೇನೆ, ಇವಳನ್ನ ಹೀಗೆ ನಾನು ವ್ಯರ್ಥ ಮಾಡಿದೆ ಅಂತ ಆದ್ರೆ ಒಂದೊಂದು ಕಾಲಕ್ಕೆ ಏನು ಮಾಡಬಹುದು, ಏನು ಮಾಡಬೇಕಾಗಿ ಬರಬಹುದು ಅನ್ನುವಂತಹ ಕಲ್ಪನೆ ನಮಗೆ ಬರ್ತದೆ. ಅದೇ ಕಾರಣಕ್ಕೋಸ್ಕರ ಭೂಮಿಯನ್ನ ತಾಯಿ ಅಂತ ಕರೆದ್ವಿ, ನೀರನ್ನ ತಾಯಿ ಅಂತ ಕರೆದ್ವಿ. ಮುಂದಿನ ಸಮಾಜಕ್ಕೆ ಒಂದು ಕಲ್ಪನೆಯನ್ನು ನಾವು ಕೊಡಬೇಕಾಗಿದೆ. ಅದು ಏನು ಅಂತ ಹೇಳಿದ್ರೆ, ನೀರು ಅನ್ನುವಂತಹದ್ದು ಜಗತ್ತಿನ ಅತ್ಯಂತ ಪವಿತ್ರವಾದಂತಹ ವಸ್ತು. ಇವತ್ತು ಮನುಷ್ಯ ಅದನ್ನ ಕಲ್ಮಶ ಮಾಡಿಟ್ಟಿದ್ದಾನೆ. ಎಷ್ಟೋ ನದಿಗಳು ಹೇಳ ಹೆಸರಿಲ್ಲದ ಹಾಗೆ ನಾಶ ಆಗಿ ಹೋಗಿದೆ. ಒಂದು ಹನಿ ನೀರು ಹರಿತಾ ಇಲ್ಲ ಇವತ್ತಿಗೂ ಕೂಡ. ವೃಷಭಾವತಿ ಅನ್ನುವಂತಹ ನದಿ ಹೆಸರನ್ನೇ ಕೇಳಿರ್ಲಿಕ್ಕಿಲ್ಲ ಬಹಳಷ್ಟು ಜನ. ಆ ನದಿ ನಾಶ ಆಗಿದೆ, ಅದರಲ್ಲಿ ನೀರೇ ಇಲ್ಲ ಇವತ್ತು. ನಾವು ಅತ್ಯಂತ ಪೂಜೆ ಮಾಡಿದ್ದಂತಹ ಸರಸ್ವತಿ ನದಿ ಯಾವುದು 5,000 ವರ್ಷಗಳ ಹಿಂದೆ ಬತ್ತಿ ಹೋಗಿತ್ತು. ಆದ್ರೆ ನಮ್ಗೆ ಇವತ್ತಿಗೂ ಕೂಡ ಅರ್ಥವೇ ಆಗ್ತಾ ಇಲ್ಲ. ಬೆಂಗಳೂರಿಗೆ ನೀರು ಕೊಡಬೇಕನ್ನುವ ಕಾರಣಕ್ಕೆ ಮಂಗಳೂರಿನಲ್ಲಿ ಹರಿಯುವಂತಹ ನೇತ್ರಾವತಿಯನ್ನ ಬೆಂಗಳೂರಿಗೆ ತಿರುಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ. ಕೆಲವೇ ವರ್ಷಗಳಲ್ಲಿ ನೀರಿಗೆ ಬರಗಾಲ ಬರುವಂತಹ ಸಂದರ್ಭ ಬರ್ಲಿಕ್ಕಿದೆ. ಇವತ್ತೇ ನೋಡ್ತಾ ಇದ್ದೀರಲ್ಲ, ಇಲ್ಲದಿದ್ರೆ ಚೌತಿ ಯಾವತ್ತಿಗೂ ಕೂಡ ಕುರ್ಸನ ತಲೆ ಮೇಲೆ ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನು ನೋಡಿದಂತಹದ್ದು ಬಹಳಷ್ಟು ಸಲ ನೋಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಮಳೆ ಬರ್ತಾ ಇತ್ತು, ಇವತ್ತು ಇಡೀ ದಿನ ಮಳೆಯೇ ಇಲ್ಲ. ಇವತ್ತು ಅಂತಲ್ಲ, ಒಂದು ತಿಂಗಳಿದೆ ನಮ್ಮಲ್ಲಿ ಆಟಿ ತಿಂಗಳು ಅಂತ. ಆಟಿ ತಿಂಗಳಿನಲ್ಲಿ ಪೂರ್ತಿ ಮಳೆ ಅಂತೆ. ಎಷ್ಟು ಮಳೆ ಅಂತ ಹೇಳಿದ್ರೆ ಮನೆಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಅಂಥದ್ರಲ್ಲಿ ಇವತ್ತು ಮಳೆಯೇ ಇಲ್ಲ. ಇನ್ನೊಂದು ಕಾಲಕ್ಕೆ ಯಾವ ಪರಿಸ್ಥಿತಿ ನಮಗೆ ಬರಬಹುದು ಅನ್ನೋದನ್ನ ಒಂದು ಬಾರಿ ಯೋಚನೆ ಮಾಡಿ. ಜನವರಿಗಾಗುವಾಗ ನಮಗೆ ಕುಡಿಲಿಕ್ಕೆ ನೀರಿರಬಹುದಾ? ಇದಕ್ಕೆ ಕಾರಣ ಯಾರು ಅಲ್ಲ, ಮತ್ತೆ ನಾವೇ. ಮನುಷ್ಯನೇ ಮಾಡುವುದು. ಮನುಷ್ಯನಷ್ಟು ದೊಡ್ಡ ಪಾಪಿ ಇನ್ನೊಬ್ಬ ಜಗತ್ತಿನಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ ಸ್ನೇಹಿತರೆ, ನಾವು ಯಾವುದೆಲ್ಲ ಪ್ರಕೃತಿ ನಮಗೆ ಕೊಟ್ಟಿದೆಯೋ ಅದನ್ನೆಲ್ಲ ನಾಶ ಮಾಡುವಂತಹ ಕೆಲಸವನ್ನ ಮಾಡ್ತೇವೆ, ಎಲ್ಲವನ್ನ ನಾಶ ಮಾಡ್ತೇವೆ. ಒಂದು ಮರ ಚೆನ್ನಾಗಿ ಬೆಳೆದಿದ್ರೆ ಅದನ್ನ ಕಡಿದು ಮಿಲ್ಲಿನವರಿಗೆ ಮಾರ್ತೇವೆ, 5,000 6,000 ಹಣ ಸಿಗ್ತದೆ ನಮಗೆ. ಒಂದು ಬಾಟಲ್ ನಲ್ಲಿ ನೀರಿದ್ರೆ ಅದನ್ನ ಹಾಕೊಂಡು ಹೋಗಿ ಮಾರ್ತೇವೆ, ಹಣ ಸಿಗ್ತದೆ ನಮಗೆ. ಬೋರ್ಗಳನ್ನ ತೊಡು ಇಡೀ ಭೂಮಿಯನ್ನ ತೂತು ಮಾಡಿ ಹಾಕಿದ್ದೇವೆ, ನಮಗಿನ್ನೂ ಸಮಾಧಾನ ಸಿಗ್ಲಿಲ್ಲ. ಇವತ್ತಿಗೂ ಕೂಡ ಎಷ್ಟೋ ಜನರು ಬೋರು ಹಾಕ್ತಾರೆ, ನೀರು ಸಿಗ್ತಾ ಇಲ್ಲ. ಲಕ್ಷಗಟ್ಟಲೆ ಖರ್ಚು ಮಾಡಿ ಬೋರ್ ಹಾಕ್ತಾರೆ, ನೀರು ಸಿಗ್ತಾ ಇಲ್ಲ. ಎಲ್ಲಿ ಸಿಗುವುದು? ಎಲ್ಲ ಖಾಲಿ ಮಾಡಿ ಆಗಿದೆ. ನಮಗೆ ನೀರು ಸಿಗ್ಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಸಿಗ್ತದೆ? ಸರಿ, ನೀರು ಮಳೆ ಬರ್ತಾ ಇಲ್ಲ ಅನ್ನೋದು ಕಾರಣವಾ? ಮಳೆ ಬರದೇ ಇರುವ ಹಾಗೆ ಮಾಡಿದ್ಯಾರು ಅಂತ ಹೇಳಿದ್ರೆ ಮತ್ತೆ ನಾವೇ. ಇವತ್ತಿಗೂ ಕೂಡ ನಾನು ಹೇಳದ್ನಲ್ಲ, ಇದಕ್ಕೆ ಶನೀಶ್ವರನ ಶಾಪ ಇದೆ ಅನ್ನುವಂತಹ ಬೋರ್ಡ್ ಅನ್ನ ಹಾಕಬೇಕಾಗಿದೆ ಒಂದು ಮರವನ್ನ ಉಳಿಸಿಕೊಳ್ಳಿಕ್ಕೆ ನಮ್ಮ ದೇಶದಲ್ಲಿ. ಯಾರು ಕಾರಣ? ಯಾರು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಅಂತ ಕೇಳಿದ್ರೆ ನಾವೇ. ಇದರಿಂದ ಹೊರಗೆ ಬರಬೇಕಾದಂತಹ ಒಂದು ದೊಡ್ಡ ಸವಾಲು ನಮ್ಮಲ್ಲಿದೆ. ನಮ್ಮ ದೇಶ ಯಾವತ್ತಿಗೂ ಫೇಮಸ್ ಆದದ್ದು ಯಾಕೆ ಗೊತ್ತುಂಟ? ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನ ಭಾರತದಲ್ಲಿ ನೋಡಬಹುದು ಅಂತ ಆಗ್ಲೇ ಹೇಳಿದೆ. ಭಾರತದಲ್ಲಿರುವಂತಹ ಸಸ್ಯ ಸಂಪತ್ತಿದೆಯಲ್ಲ, ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಇಲ್ಲ. ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಭಾರತದಲ್ಲಿರುವಂತಹ ಸಸ್ಯ ಸಂಪತ್ತಿಲ್ಲ. ಭಾರತದಲ್ಲಿರುವಂತಹ ಜಿಯೋಗ್ರಫಿಕಲ್ ಡಿಫರೆನ್ಸ್ ಇದೆಯಲ್ಲ, ಜಗತ್ತಿನ ಯಾವ ದೇಶದಲ್ಲೂ ಇಲ್ಲ. ಆ ಕಾರಣಕ್ಕೆ ಭಾರತವನ್ನ ಶ್ರೇಷ್ಠ ಅಂತ ಕರೀತೇವೆ. ಅದೇ ಕಾರಣಕ್ಕೋಸ್ಕರ ಗಂಗೆಯನ್ನ ಶ್ರೇಷ್ಠ ಅಂತ, ತಾಯಿ ಅಂತ ಕರೀತೇವೆ. ಆ ಚಿಂತನೆಗಳನ್ನ ಒಳಗೊಂಡು ಗಂಗೆಯನ್ನ ಪೂಜೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಒಂದು ವೇಳೆ ಭಾರತದ ಸಮಾಜದ ವೈಶಿಷ್ಟ್ಯತೆಯೇ ಅದು. ಯಾವುದು ಉಳಿಸಿಕೊಳ್ಳಬೇಕು ಅನ್ನೋದಿದೆಯೋ, ಯಾವುದನ್ನ ಬೆಳೆಸಬೇಕು ಅನ್ನೋದಿದೆಯೋ, ಯಾವುದು ನಮಗೆ ಅತ್ಯಂತ
ಅತ್ಯಂತ ಆಪ್ತವಾಗಿದೆಯೋ, ಯಾವುದು ಅದಿಲ್ಲದಿದ್ರೆ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದಿದೆಯೋ ಅದನ್ನ ದೇವರು ಅನ್ನುವಂತಹ ರೂಪದಲ್ಲಿ ನಾವು ಅದನ್ನು ಸಂರಕ್ಷಿಸಿಕೊಂಡು ಬಂದ್ವಿ. ಇವತ್ತಿನ ಜನರಿಗೆ ಅದು ಯಾವುದು ಬೇಡ, ದೇವರು ಆದರೂ ಅಷ್ಟೇ ನಾಶ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ. ಆದ್ರೆ ಗಂಗೆಯನ್ನು ಉಳಿಸಿಕೊಳ್ಳಬೇಕಾದಂತಹ ದೊಡ್ಡ ಸವಾಲು ನಮ್ಮ ಮುಂದೆ ಬಂದು ನಿಂತಿದೆ. ಆ ಗಂಗೆಯನ್ನ ಸ್ಮರಿಸುವಂತಹ ಕೆಲಸ ನಮ್ಮಿಂದ ಆಗಬೇಕು. ಆ ಕೆಲಸವನ್ನ ಜಾಗೃತಿ ಮಾಡುವುದಕ್ಕೋಸ್ಕರ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ. ಜಿಗಿದು ಹರನ ಜತೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ. ಗಿರಿಯಿಂದ ಜಿಗಿದು ಹರನ ಜತೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ. ಹಿಮಗಿರಿಯ ತಲೆಗೆ ನೀನು, ಸುರಗುರುವಿನ ಅರಸಿ ನೀನು, ಜಲರಘವ ತೊಳೆವ ಭವೆ ನೀನು, ಮೇರಲು ಭಯವೇರು. ಶುಭದಾಯಿನಿ ವರದಾಯಿನಿ ಸುರನೀರೆ ಜಾಹ್ನವಿ ಭವ ಭಯಹಾರಿ. ಗಿರಿಯಿಂದ ಜಿಗಿದು ಹರನ ಜತೆ ಬೆಳೆದು ಭೂಮಿಯಲ್ಲಿ ಜೀವಧಾರೆಯಾದೆ.
ಸಿರುವೆ ಯಮುನಿ ರೂಪದಲ್ಲಿ ನೀನೇ ಭುವಿಯ ದಾಹ ಕಳೆದಿರುವೆ ಸರಯು ಸಿಂಧು ನದಿಯಾಗಿ ಇಳೆಯು ಹಸಿರ ನುಡಿಸಿರುವೆ ನೆಲವ ನಗುವ ಹೊಲವ ಮಾಡಿ ಹಸಿವ ಕಳವ ಕಾವೇರಿ ಪೂರ್ಣ ಪತತಿ ಕೃಷ್ಣೆ ಮರದ ಭೀಮ ಗಾಳಿ ಗೋದಾವರಿ ಗಿರಿಯಿಂದ ಜಿಗಿದು ಹರನ ಜಟು ಗಿಳಿದು ಭೂಮಿಯಲ್ಲಿ ಜೀವಧಾರೆಯಾದೆ ಗಿರಿಯಿಂದ ಜಿಗಿದು ಹರನ ಜಟು ಗಿಳಿದು ಭೂಮಿಯಲ್ಲಿ ಜೀವಧಾರೆಯಾದೆ ಹಿಮಗಿರಿಯ ತಲೆಯಿ ನೀರು ಸುರದೂರಿನ ಅರಸಿ ನೀರು ಜಲದ ಕವ ತೊಳೆವ ಭವೆ ನೀರು ಎನ್ನುವುದು ನೀರಲು ಭಯವೇರು ಶುಭದಾಯಿನಿ ವರದಾಯಿನಿ ಸುರನೀರೆ ಜಾಹ್ನವಿ ಭವ ಭಯಹಾರಿ ಗಿರಿಯಿಂದ ಜಿಗಿದು ಹರನ ಜಟು ಗಿಳಿದು ಭೂಮಿಯಲ್ಲಿ ಜೀವಧಾರೆಯಾದೆ ಭಾರತದ ಇತಿಹಾಸ ಅನ್ನುವಂಥದ್ದು ಜಗತ್ತಿನ ಜನರಿಗೆ ಮಾದರಿಯನ್ನ ಸೃಷ್ಟಿ ಮಾಡಿದಂತಹ ಇತಿಹಾಸ. ಅದಕ್ಕೆ ಭಾರತದ ಇತಿಹಾಸವನ್ನ ಉಜ್ವಲ ಇತಿಹಾಸ ಅಂತ ಕರೆದಿವೆ. ಭಾರತದ ಪೂರ್ತಿ ಇತಿಹಾಸವನ್ನ ಗಮನಿಸಿ ಸ್ನೇಹಿತರೆ, ಭಾರತವಾಗಿ ಇನ್ನೊಬ್ಬರ ಮೇಲೆ ಯುದ್ಧ ಮಾಡಿದಂತಹ ಇತಿಹಾಸ ನಮಗೆ ಸಿಗೋದೇ ಇಲ್ಲ. ಆದ್ರೆ ಭಾರತದ ಮೇಲೆ ಯುದ್ಧ ಮಾಡಿದವರು 1-2 ಜನವ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಗ್ರೀಕರು, ಶಕರು, ಹೂಣರು, ಮೊಘಲರು, ತುರ್ಕರು, ಅರಬರು, ಅಫ್ಘಾನರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಎಷ್ಟು ಜನ ಭಾರತದ ಮೇಲೆ ಯುದ್ಧವನ್ನ ಸಾರಿದ್ರು, ಎಷ್ಟು ಜನ, 1 ಅಲ್ಲ 2 ಅಲ್ಲ. ಆದ್ರೆ ಭಾರತದ ಒಂದು ಹುಲ್ಲುಕಡ್ಡಿಯನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ಭಾರತದ ಶ್ರೇಷ್ಠತೆ. ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ನಾವು ಕರೀತೇವೆ ಅವನನ್ನ, ಇಡೀ ಜಗತ್ತನ್ನ ಗೆದ್ದುಕೊಂಡವನು ಅಂತ. ಆದ್ರೆ ಅವನ ಇತಿಹಾಸವನ್ನೊಂದು ಬಾರಿ ನೋಡಿ, ಭಾರತದಲ್ಲಿ ಸೋತ ಅವನು ಭಾರತವನ್ನು ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಪುರೂರವ ಅನ್ನುವಂತಹ ರಾಜನಿಂದ ಭಾರತದಲ್ಲಿ ಸೋತೆ ಹೋದ. ಆದ್ರೆ ಜಗತ್ತನ್ನ ಗೆದ್ದವನು ಅಂತ ಕರೆಸ್ಕೊಳ್ತಾನೆ. ಭಾರತವನ್ನ ಬಿಟ್ಟ ಜಗತ್ತು ಅಂತ ಬ್ರಾಕೆಟ್ ನಲ್ಲಿ ಸೇರಿಸಬೇಕು. ಭಾರತದ ಇತಿಹಾಸ ಎಂಥದ್ದು ಅಂತ ಕೇಳಿದ್ರೆ, ಜಗತ್ತಿನ ಜನರಿಗೆ ಹೇಗೆ ಬಟ್ಟೆ ಹಾಕಬೇಕು ಅಂತ ಗೊತ್ತಿಲ್ಲದ ಹೊತ್ತಿಗೆ, ಮರಗಳಲ್ಲಿ ಮಂಗಗಳಾಗಿ ತಿರುಗಾಡ್ತಾ ಇದ್ದಂತಹ ಹೊತ್ತಿಗೆ ಭಾರತ ಆಯುರ್ವೇದವನ್ನ ಕೊಟ್ಟಿತ್ತು. ಹೇಗೆ ಊಟ ಮಾಡಬೇಕು, ಹೇಗೆ ಊಟ ಮಾಡಿದ್ರೆ ಹೇಗೆ ಜೀರ್ಣ ಆಗ್ತದೆ ಅನ್ನೋದನ್ನ ಕೊಟ್ಟಂತದ್ದು ಭಾರತದ ಇತಿಹಾಸ ಅದು. ಇವತ್ತಿಗೂ ಕೂಡ ನಾವು ವಿಮಾನವನ್ನ ಕಂಡು ಹಿಡಿದದ್ದು ಯಾರು ಅಂತ ಕೇಳಿದ್ರೆ ರೈಟ್ ಬ್ರದರ್ಸ್ ಅಂತ ಕರೀತೇವೆ. ರೈಟ್ ಬ್ರದರ್ಸ್ ವಿಮಾನವನ್ನ ಕಂಡು ಹಿಡಿದ್ರು ಅಂತ. ಆದ್ರೆ ರೈಟ್ ಬ್ರದರ್ಸ್ ಹುಟ್ಟುವುದಕ್ಕಿಂತ ಸಾವಿರ ವರ್ಷಗಳಿಗಿಂತ ಹಿಂದೆ ಭಾರದ್ವಾಜ ಅನ್ನುವಂತಹ ಮುನಿ ವಿಮಾನಶಾಸ್ತ್ರ ಅನ್ನುವಂತಹ ಗ್ರಂಥವನ್ನೇ ಬರೆದಿದ್ದ. ಅದು ನಮ್ಮ ಯಾವ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಕೂಡ ನಮಗೆ ಕಾಣ್ಲಿಕ್ಕೆ ಸಿಗೋದಿಲ್ಲ. ಭಾರತದ ಇತಿಹಾಸವನ್ನ ಸಂಘರ್ಷದ ಇತಿಹಾಸ ಅಂತ ಕರೀತೇವೆ. ಹೋರಾಟವನ್ನ ಮಾಡಿಕೊಂಡೇ ಭಾರತದ ಇತಿಹಾಸವನ್ನ ನಾವು ಓದಬಹುದು. ಎಷ್ಟು ಹೋರಾಟ. ಅಲೆಕ್ಸಾಂಡರ್ ನಿಂದ ಹಿಡಿದು ಇವತ್ತಿನ ಇಮ್ರಾನ್ ಖಾನ್ ನವರೆಗೆ ಹೋರಾಟವನ್ನ ಮಾಡಿಕೊಂಡೇ ಬಂದವರು ನಾವು. ಒಬ್ಬ ಅಲೆಕ್ಸಾಂಡರ್ ಭಾರತಕ್ಕೆ ಬರುವಾಗ ಅವನ ಗುರುವಿನ ಬಳಿ, ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್ ಗುರು, ನಾನು ಭಾರತಕ್ಕೆ ಹೋಗ್ತಾ ಇದ್ದೇನೆ ಅಂತ ಅಲೆಕ್ಸಾಂಡರ್ ಅರಿಸ್ಟಾಟಲ್ನ ಬಳಿಯಲ್ಲಿ ಹೇಳ್ತಾನಂತೆ. ಆಗ ಅರಿಸ್ಟಾಟಲ್ ಅವನಿಗೆ ಹೇಳುವಂತಹ ಮಾತು, ನೀನು ಭಾರತಕ್ಕೆ ಹೋಗ್ತಾ ಇದೆಯಲ್ಲ, ಸರಿ, ಭಾರತದಿಂದ ನನಗೆ 3 ವಸ್ತುಗಳನ್ನ ತಕೊಂಡು ಬರ್ತೀಯಾ ಅಂತ ಕೇಳಿದ್ನಂತೆ. ಸರಿ, ಆಗ್ಬಹುದು ಅಂತ ಹೇಳಿದ. ಇನ್ನು ಹೇಗೂ ಭಾರತವನ್ನೇ ಗೆದ್ದು ಬಿಡ್ತಾನೆ, ಇನ್ನು ಇವರು ಹೇಳುವಂತ 3 ವಸ್ತುಗಳನ್ನು ಹಿಡ್ಕೊಂಡು ಬರೋ ದೊಡ್ಡ ಕಷ್ಟವಾ ಅಂತ ಹೇಳಿದ. ಏನೆಲ್ಲ ಬೇಕು ಅಂತ ಕೇಳಿದ್ನಂತೆ. ಆಗ 3 ವಸ್ತುಗಳನ್ನ ಹೇಳಿದ್ರು. ಒಂದು, ಭಾರತದ ಮಣ್ಣಿದೆಯಲ್ಲ ಅದನ್ನು ಹಿಡ್ಕೊಂಡು ಬಾ. 2ನೇದು, ನನಗೆ ಗಂಗಾಜಲ ಬೇಕು, ಗಂಗಾಜಲವನ್ನು ಹಿಡ್ಕೊಂಡು ಬಾ ಅಂತ ಹೇಳಿದ್ರು. ಸರಿ, 2 ತಕೊಂಡು ಬರ್ಬೋದು, ಹೇಗೂ ಸಿಗ್ತದೆ. 3ನೇ ಇದೆಯಲ್ಲ, 3ನೇದು ಅವ್ರು ಕೇಳಿದ್ದು
ಒಬ್ಬ ಸಂತನನ್ನ, ಒಬ್ಬ ಸಾಧುವನ್ನ ಅಲ್ಲಿಂದ ಹಿಡ್ಕೊಂಡು ಬಾ ಅಂತ. ಎಲ್ಲವನ್ನ ಎರಡನ್ನು ಹಿಡ್ಕೊಂಡು ಬಂದ್ರು. ಆದ್ರೆ ಸಾಧುವಿಗಾಗುವಾಗ ಅವನಿಗೆ ಸಾಧ್ಯ ಆಗ್ಲಿಲ್ಲ. ಸಾಧುವಿನಲ್ಲಿ ಅಲೆಕ್ಸಾಂಡರ್ ಹೇಳ್ತಾನಂತೆ, ನಾನು ಜಗತ್ತನ್ನ ಗೆದ್ದಿದ್ದೇನೆ, ಎಲ್ಲವನ್ನು ನಿನಗೆ ಕೊಟ್ಟು ಬಿಡುತ್ತೇನೆ, ನೀನ್ ನನ್ನ ಜೊತೆ ಬಾ, ನನ್ನ ಗುರುವಿಗೆ ನಿನ್ನನ್ನು ಕರ್ಕೊಂಡು ಹೋಗ್ಬೇಕು, ಗುರುವಿನ ಹತ್ರಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ. ಆಗ ಸಾಧು ಹೇಳ್ತಾನೆ, ಎಲ್ಲವನ್ನ ನನಗೆ ಕೊಟ್ಟು ಬಿಟ್ಟಿಯಲ್ಲ, ಇನ್ನು ನಾನು ಯಾಕೆ ನಿನ್ ಜೊತೆಗೆ ಬರ್ಬೇಕು, ಎಲ್ಲದರ ಓನರ್ ನಾನಲ್ವಾ ಅಂತ. ಇದು ಭಾರತದ ಶ್ರೇಷ್ಠತೆ. ಭಾರತ ಜಗತ್ತೇನು ಗೊತ್ತಾ, ಸರ್ವೇ ಭವಂತು ಸುಖಿನಃ ಅಂತ, ಎಲ್ರಿಗೂ ಸುಖ ಆಗಿರ್ಲಿ ಅಂತ ಹೇಳಿಕೊಟ್ಟಂತಹ ಪರಂಪರೆ, ಇತಿಹಾಸ ನಮ್ಮದು, ಹೋರಾಟದ ಇತಿಹಾಸ ಅಂತ ಹೇಳಿದೆ. ಎಂತಹ ಹೋರಾಟ! ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟವನ್ನ ತೆಗೆದುಕೊಳ್ಳಿ. 21, 22, 23, 24 ವರ್ಷದ ತರುಣರು ಗಲ್ಲಿಗೆ ಏರಿ ಹೋದ್ರಲ್ಲ. ಯಾವ ಆಕಾಂಕ್ಷೆ ಇತ್ತು ಅವರಿಗೆ? ಏನು ಇರ್ಲಿಲ್ಲ. ಕೇವಲ ಇದನ್ನು ಭಾರತ ಮಾತೆಯನ್ನ ವಿಮೋಚನೆ ಮಾಡಬೇಕನ್ನುವಂಥದ್ದು. ಅಂತಹ ಭಾರತದ ಇತಿಹಾಸವನ್ನ, ಭಾರತದ ಉಜ್ವಲ ಇತಿಹಾಸವನ್ನ ನಿಮ್ಮ ಮುಂದೆ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿಗಳು ತೋರಿಸ್ತಾರೆ. ಸ್ಫೂರ್ತಿಯದು ಉಜ್ವಲ ಇತಿಹಾಸ ಎನ್ನದು ಭಾರತ ನಾಡಿನ ಸ್ಫೂರ್ತಿಯದು. ಉಜ್ವಲ ಇತಿಹಾಸ ಎನ್ನದು ಭಾರತ ನಾಡಿನ ಸ್ಫೂರ್ತಿಯದು. ಹಕ್ಕಿಕತನು ಪವಿತ್ರ ಧರ್ಮದ ಗೌರವಕ್ಕಾಗಿ ಮೃತ್ಯುವನಪ್ಪಿದ ಹಕ್ಕಿಕತನು. ಗುರು ಗೋವಿಂದನ ವೀರ ಸುಪುತ್ರರು ಎತ್ತರು ಹಸುವನು ಹರುಷದಲ್ಲಿ. ಗುರು ಗೋವಿಂದನ ವೀರ ಸುಪುತ್ರರು ಎತ್ತರು ಹಸುವನು ಹರುಷದಲ್ಲಿ. ಧೈರ್ಯದಿ ಗೋಡೆಯ ಮಧ್ಯದಲ್ಲಿ ಉಜ್ವಲ ಇತಿಹಾಸ ಎನ್ನದು ಭಾರತ ನಾಡಿನ ಸ್ಫೂರ್ತಿಯದು. ಉಜ್ವಲ ಇತಿಹಾಸ ಎನ್ನದು ಭಾರತ ನಾಡಿನ ಸ್ಫೂರ್ತಿಯದು. ಸಹಿಸಿದ ರಾಣನು ಕಷ್ಟವನು. ನಾಡಿನ ಗೌರವ ರಕ್ಷಣೆಗಾಗಿ ಸಹಿಸಿದ ರಾಣನು ಕಷ್ಟವನು. ರಜಪೂತರ ನಿಜ ತೇಜವ ತೋರುತ್ತ ದೇಶದೊಳಲೆದನು ಕಂಗೆಟ್ಟು. ರಜಪೂತರ ನಿಜ ತೇಜವ ತೋರುತ್ತ ದೇಶದೊಳಲೆದನು ಕಂಗೆಟ್ಟು. ಮಾಡಿದ ಜನತೆಯ ಒಗ್ಗಟ್ಟು ಉಜ್ವಲ ಇತಿಹಾಸ ಎನ್ನದು ಭಾರತ ನಾಡಿನ ಸ್ಫೂರ್ತಿಯದು. ಉಜ್ವಲ ಇತಿಹಾಸ ಎನ್ನದು ಭಾರತ ನಾಡಿನ ಸ್ಫೂರ್ತಿಯದು.
ಕಿರುಕುಳವ ವೀರ ಶಿವಾಜಿಯು ಕಟ್ಟಿದ ಸೇನೆಯು ಎದುರಿಸೆ ಮೊದಲರ ಕಿರುಕುಳವ ವೀರ ಶಿರೋಮಣಿ ಝಾನ್ಸಿ ರಾಣಿಯು ನಿಂತಳು ಬ್ರಿಟಿಷರ ಎದುರಾಗಿ ವೀರ ಶಿರೋಮಣಿ ಝಾನ್ಸಿ ರಾಣಿಯು ನಿಂತಳು ಬ್ರಿಟಿಷರ ಎದುರಾಗಿ ಮಾತೆಯ ಮುಕ್ತಿಯ ಕರೆಗಾಗಿ ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು ರಕ್ತದಿ ಬರದಿಹ ವೀರ ಚರಿತ್ರೆಯ ಪಠಿಸುವ ಪ್ರತಿದಿನ ಹೆಮ್ಮೆಯಲ್ಲಿ ರಕ್ತದಿ ಬರದಿಹ ವೀರ ಚರಿತ್ರೆಯ ಪಠಿಸುವ ಪ್ರತಿದಿನ ಹೆಮ್ಮೆಯಲ್ಲಿ ಸಾಹಸ ಕಾರ್ಯವ ಗೈದಿಹ ವೀರರ ಸ್ಮರಿಸುತ್ತ ಸಾಗುವ ಪಥದಲ್ಲಿ ಸಾಹಸ ಕಾರ್ಯವ ಗೈದಿಹ ವೀರರ ಸ್ಮರಿಸುತ್ತ ಸಾಗುವ ಪಥದಲ್ಲಿ ನಮಿಸುವ ಅವರನ್ನು ಮನದಲ್ಲಿ ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು ಒಂದೇ ಇತಿಹಾಸದ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ಯಾವತ್ತೂ ಸ್ಮರಿಸಬೇಕು. ಆದರೆ ದುರ್ದೈವ, ಭಾರತದಲ್ಲಿ ಆ ವ್ಯಕ್ತಿಗೆ ಕೊಡಬೇಕಾದಂತಹ, ವ್ಯಕ್ತಿಗೆ ಸಿಗಬೇಕಾದಂತಹ ಗೌರವ ಸಿಗಲೇ ಇಲ್ಲ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸ್ವಾತಂತ್ರ್ಯ ವೀರ ಸಾವರ್ಕರ್. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ತನ್ನ ಅತ್ತಿಗೆಗೊಂದು ಪತ್ರವನ್ನು ಬರೀತಾರೆ. ತನ್ನ ಅತ್ತಿಗೆಗೆ ಒಂದು ಪತ್ರವನ್ನ ಬರೀತಾರೆ. ಯಾಕೆ ಪತ್ರವನ್ನು ಬರೀತಾರೆ ಅಂತ ಹೇಳಿದ್ರೆ, ಬಹಳಷ್ಟು ದಿನಗಳಾಗಿರ್ತದೆ ಮನೆಗೆ ಹೋಗದೆ. ಎಲ್ಲಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ, ಏನೂ ಗೊತ್ತಿಲ್ಲ. ಒಟ್ಟು ಅವರು ನಾಶ ಆಗುವಂತಹ ಹಂತಕ್ಕೆ ಬಂದಿದ್ದಾರೆ. ಇಡೀ ಕುಟುಂಬವೇ ಏನೂ ಇಲ್ಲದ ಪರಿಸ್ಥಿತಿಯಲ್ಲಿರುವಾಗ ಅತ್ತಿಗೆ ಬಹಳ ಬೇಸರದಿಂದ ಹೇಳ್ತಾರೆ, ಎಲ್ಲ ಹೋಯ್ತು, ನಮ್ಮಲ್ಲಿ ಏನೂ ಇಲ್ಲ, ಇನ್ನು ದೇಶಕ್ಕೋಸ್ಕರವೇ ನಾವು ಬದುಕಬೇಕು ಅಂತ ಹೇಳ್ತಿದ್ದೀರಲ್ಲ, ಏನ್ ಮಾಡ್ತಾ ಇದ್ದೀರಿ ನೀವು ಅಂತ. ಅದಕ್ಕೆ ಸಾವರ್ಕರ್ ಅವರು ಅವರ ಅತ್ತಿಗೆಗೆ ಒಂದು ಪತ್ರವನ್ನು ಬರೆದು ಅದರಲ್ಲಿ ಹೇಳ್ತಾರೆ, ಗಜೇಂದ್ರ ಮೋಕ್ಷದ ಕಥೆಯನ್ನ ಕೇಳಿರಬಹುದು ಅತ್ತಿಗೆ ನೀವು. ಅದರಲ್ಲಿ ಆ ಮೊಸಳೆ ಗಜೇಂದ್ರನ ಕಾಲನ್ನ ಹಿಡಿದಿರುವಾಗ, ಇನ್ನೇನು ನಾನು ಸಾಯ್ತಾ ಇದ್ದೇನೆ ಅಂತ ಆಗುವಾಗ, ಆ ಕೊಳದಲ್ಲಿದ್ದಂತಹ ಅನೇಕ ಹೂಗಳ ಪೈಕಿ ಒಂದು ಹೂವನ್ನ ತೆಗೆದು ದೇವರಿಗೆ ಅರ್ಪಿಸಬೇಕು ಅಂತ ಹೇಳಿ ದೇವರ ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿತ್ತು. ಬಹಳ ಕಮಲಗಳು ಆ ಹೊಲದಲ್ಲಿತ್ತು, ಆ ಕೆರೆಯಲ್ಲಿತ್ತು. ಅದರಲ್ಲಿ ಒಂದು ಹೂವನ್ನ ತೆಗೆದು ನಾರಾಯಣನಿಗೆ ಅರ್ಪಿಸಬೇಕು ಅಂತ ಹೇಳಿ ಗಜೇಂದ್ರ ಒಂದು ಹೂವನ್ನ ಆಯ್ಕೆ ಮಾಡಿಕೊಂಡ. ಆ ಹೂವು ದೇವರ ಪಾದಕ್ಕೆ ಸಮರ್ಪಣೆ ಆಯಿತು. ಅದೇ ರೀತಿ ಭಾರತದಲ್ಲಿ ಬಹಳಷ್ಟು ಕುಟುಂಬಗಳಿದ್ದಾವೆ, ಬಹಳಷ್ಟು ಜನರಿದ್ದಾರೆ. ಆದರೆ ಭಾರತ ಮಾತೆಯ ಪಾದಕ್ಕೆ ಅರ್ಪಣೆ ಆಗುವಂತಹ ಹೂವುಗಳು ನಮ್ಮ ಕುಟುಂಬ. ಆ ಭಾಗ್ಯ ನಮ್ಮ ಕುಟುಂಬಕ್ಕೋಸ್ಕರ ಬಂದಿದೆ. ಅದನ್ನ ನಾವು ಮನಸ ಮಾಡಬೇಕು, ಯಾವುದೇ ಅಪೇಕ್ಷೆ ಇಲ್ಲದೆ ಸಂಪೂರ್ಣವನ್ನು ಕೂಡ ತಾಯಿ ಭಾರತೀಯ ಪಾದಕ್ಕೆ ಅರ್ಪಿಸಬೇಕು ಅಂತ ಹೇಳಿದ್ರಲ್ಲ ಸಾವರ್ಕರ್ ಅವರು. ಯಾವತ್ತಿಗೂ ನಮಗೆ ಪ್ರೇರಣೆ ಆಗಬೇಕು. ಸಾವರ್ಕರ್ ಅವರು ಕೇವಲ ಸ್ವಾತಂತ್ರ್ಯ ಹೋರಾಟಗಾರ ಅಷ್ಟೇ ಅಲ್ಲ, ಅದ್ಭುತವಾದ ಬರಹಗಾರ. ಅವರ ಜೀವನ ಚರಿತ್ರೆಯನ್ನು ಒಂದು ಬಾರಿ ಓದಿ ಸ್ನೇಹಿತರೆ, ಕಣ್ಣಿನಲ್ಲಿ ನೀರು ಬರ್ತದೆ. ಆ ಮನುಷ್ಯನನ್ನ ಇವತ್ತಿಗೆ ನಾವು ಹೇಳಿ ಎಂದು ಕರೀತೇವೆ ನಮ್ಮ ದೇಶದಲ್ಲಿ. ನಮ್ಮ ದುರ್ದೈವ ಯಾವ ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು.
ಒಬ್ಬ ಮನುಷ್ಯ ಅಂಡಮಾನ್ನ ಜೈಲಿನಲ್ಲಿ 14 ವರ್ಷಗಳ ಕಾಲ ಇದ್ದುಕೊಂಡು ಸಾಧ್ಯವೇ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಅವನು ತನಿಗೋಸ್ಕರ ಯಾವತ್ತೂ ಯೋಚನೆ ಮಾಡಲಿಲ್ಲ, ಇನ್ನೊಬ್ಬರಿಗೋಸ್ಕರ ಪತ್ರವನ್ನ ಬರೀತಾ ಇದ್ದ. ಅವನಿಗೆ ಅನ್ನಿಸ್ತು, ನಾನು ಇಲ್ಲೇ ಕೊಳಿತಾ ಇದ್ರೆ ನನ್ನ ದೇಶ ನಾಶ ಆಗಿ ಹೋಗ್ತದೆ, ನಾನು ಅದಕ್ಕೆ ಆಗಬಾರ್ದು ಅಂತ ಹೇಳಿ ಹೊರಗಡೆ ಬರಬೇಕು ಅಂತ ಹೇಳಿ ಕ್ಷಮಾದಾನ ಪತ್ರವನ್ನ ಬರೆದು ಕೊಟ್ರು. ಹೌದು, ಆದರೆ ಬಂದು ಮಾಡಿದಂತಹ ಕೆಲಸಗಳು ಗೊತ್ತಾ? ಒಂದು ದೇವಸ್ಥಾನವನ್ನ ಕಟ್ತಾರೆ. ಯಾರನ್ನ ನಾವು ಉಪೇಕ್ಷಿತರು ಅಂತ ಕರೀತೇವೋ, ಯಾರನ್ನ ದಲಿತ ಸಮುದಾಯ ಅಂತ ಕರೀತೇವೋ, ಅವರಿಗೆ ನಮ್ಮ ಹಾಗೆ ಎಲ್ಲರ ಹಾಗೆ ಬದುಕುವಂತಹ ಹಕ್ಕಿದೆ ಅನ್ನುವಂತ ಕಾರಣಕ್ಕೋಸ್ಕರ, ಅವರನ್ನ ಮೈನ್ ಸ್ಟ್ರೀಮಿಗೆ ತರಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಅವರಿಗೆ ವೇದದ ಅಧ್ಯಯನವನ್ನ ಮಾಡಿಸಿ ಅವರಿಂದ ಪೂಜೆಯನ್ನ ಮಾಡಿಸ್ತಾರೆ. ಸಾಮಾಜಿಕ ಪರಿವರ್ತನೆಯನ್ನ ಮಾಡುವುದಕ್ಕೋಸ್ಕರ ಆ ಕೆಲಸವನ್ನ ಮಾಡ್ತಾರೆ, ಸಮಾಜದ ಕೆಲಸವನ್ನು ಮಾಡ್ತಾರೆ. ಇಂತಹ ಸಾವರ್ಕರ್ ಅವರ ಒಂದು ಪದ್ಯ ಇದೆ, ಜಯೋಸ್ತುತೆ ಜಯೋಸ್ತುತೆ ಅಂತ. ಎಷ್ಟು ಸುಂದರವಾದ ಹಾಡು. ಆ ಹಾಡನ್ನ ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. भगवती त्वामहं यशोयुतां वन्दे, यशोयुतां वन्दे। स्वतन्त्रते भगवती त्वामहं यशोयुतां वन्दे, यशोयुतां वन्दे। जयोस्तुते जयोस्तुते श्रीमहन्मङ्गले शिवास्तते शुभदे।
तेरे स्वतंत्र दे भगवती सभी है सहचारी तेरे वंदे त्वामहं यशोयुता वंदे यशोयुता वंदे जयोस्तुते श्रीमन्मङ्गले शिवास्तवे शुभदे हे अधम रक्तरञ्जिते पूजिते हे अधम रक्तरञ्जिते सुजन पूजिते श्री स्वतंत्र दे श्री स्वतंत्र दे श्री स्वतंत्र दे तेरे लिए है मरना ये जीना तेरे बिना है जीना मरना तेरे लिए है मरना ये जीना तेरे बिना है जीना मरना तुझे सकल सृष्टि की वंदना तुझे सकल सृष्टि की वंदना वंदे त्वामहं यशोयुता वंदे यशोयुता वंदे जयोस्तुते श्रीमन्मङ्गले शिवास्तवे शुभदे जयोस्तुते श्रीमन्मङ्गले शिवास्तवे शुभदे स्वतन्त्रते भगवति त्वामहं यशोयुता वन्दे यशोयुता वन्दे यशोयुता वन्दे 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 ಸ್ನೇಹಿತರೆ, ನಾವೆಲ್ಲರೂ ಕೂಡ ನಮ್ಮ ದೇಶ, ನಮ್ಮ ಜನರು ಎಲ್ಲರ ಬಗ್ಗೆ ನಾವು ಬಹಳಷ್ಟು ಯೋಚನೆಯನ್ನ ಮಾಡ್ತೇವೆ. ಆದರೆ ನಮ್ಮ ಜೀವನಕ್ಕೆ ಬೇಕಾಗುವಂತಹ ಒಂದು ಅತ್ಯಂತ ಮುಖ್ಯವಾದ ವಸ್ತುವನ್ನ ನಾವು ಚಿಂತನೆಯೇ ಮಾಡುವುದಿಲ್ಲ, ಅದನ್ನ ಮರೆತು ಬಿಡ್ತೇವೆ. ಅದು ಯಾವುದು ಅಂತ ಕೇಳಿದ್ರೆ ಅನ್ನ. ಅನ್ನದ ಬಗ್ಗೆ ನಾವೆಷ್ಟು ಜನ ಯೋಚನೆ ಮಾಡ್ತೇವೆ? ಅನ್ನವನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಬಗ್ಗೆ ನಾವು ಎಷ್ಟು ಬಾರಿ ಯೋಚನೆ ಮಾಡ್ತೇವೆ ಅಂತ ಕೇಳಿದ್ರೆ ಬಹುಶಃ 0. ಕುವೆಂಪು ಅವರು ರೈತನನ್ನ ಯೋಗಿ ಅಂತ ಕರೆದ್ರು. ನೇಗಿಲ ಹಿಡಿದು ಹೊಲದೊಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಅಂತ. ಯೋಗಿ ಅಂತ ಹೇಳಿದ್ರೆ ಭಾರತೀಯ ಪರಂಪರೆಯಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ಥಾನ ಇದೆ. ಅವರನ್ನ ಪೂಜನೀಯರಾಗಿ ನೋಡ್ತೇವೆ. ಅದೇ ರೀತಿ ನೋಡಬೇಕು ಅನ್ನುವುದನ್ನ ಹೇಳಿಕೊಟ್ಟವರು ಕುವೆಂಪು ಅವರು. ಅವರು ಹೇಳಿಕೊಟ್ಟ ಕಾರಣಕ್ಕೆ ಅಂತಲ್ಲ, ಒಟ್ಟು ಭಾರತದ ಪರಂಪರೆ ಹೇಗೆ ಅಂತ ಹೇಳಿದ್ರೆ, ಒಂದು ಬಾರಿ ಅನ್ನವನ್ನ ಹಿಡಿದು ಅದಕ್ಕೆ ನಮಸ್ಕಾರವನ್ನ ಮಾಡುವಾಗ ನಾವು ಹೇಳ್ತೇವೆ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಅಂತ. ಅಂದ್ರೆ ನಾವು ಒಂದು ಅಗಳನ್ನ ಊಟ ಮಾಡುವಾಗ ದೇವರು ಕೊಟ್ಟಂತಹ ಭಿಕ್ಷೆ ಅನ್ನುವಂತಹ ಕಲ್ಪನೆಯನ್ನು ಇಟ್ಟುಕೊಂಡು ನಾವು ಅದನ್ನ ಸ್ವೀಕಾರ ಮಾಡುವವರು. ಯಾಕೆ ಅಂತ ಹೇಳಿದ್ರೆ, ನಮಗೆ ಅನ್ನದ ಬಗ್ಗೆ, ಅನ್ನದ ಋಣ ನಮ್ಮ ಜೀವನಕ್ಕೆ ಅತ್ಯಂತ ಹೆಚ್ಚಾಗಿದೆ. ನಾವು ಅದನ್ನು ತಿಳ್ಕೊಳ್ಳೇ ಇಲ್ಲ. ಅನ್ನ ಅನ್ನುವಂಥದ್ದು ಇಲ್ಲದೆ ಹೋದರೆ ನಾವು ಮನುಷ್ಯರಾಗಿ ಬದುಕಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಈ ಅನ್ನವನ್ನ ನೀಡಿದಂತಹ, ನಮಗೆ ಕೊಟ್ಟಂತಹ ಯೋಗಿಯ ಬಗ್ಗೆ, ಆ ಅನ್ನದಾತನ ಬಗ್ಗೆ, ರೈತನ ಬಗ್ಗೆ ನಾವೆಲ್ಲರೂ ಕೂಡ ಯೋಚನೆಯನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಅನ್ನವನ್ನ ಬೇಕಾಬಿಟ್ಟು ಚೆಲ್ತೇವೆ ನಾವು. ಎಷ್ಟು ಚೆಲ್ತೇವೆ ಅಂತ ಹೇಳಿದ್ರೆ, ಒಂದು ಕ್ಯಾಟ್ರಿಂಗ್ ಮುಗಿಸಿ ಬರುವಾಗ ಲೋಡ್ ಗಟ್ಟಲೆ ವೇಸ್ಟ್ ಹಿಡ್ಕೊಂಡು ಬರುವಂತಹ ಪರಿಸ್ಥಿತಿ ಇವತ್ತಿಗಿದೆ. ಅದಕ್ಕೆ ಅಂತಲೇ ಸಪರೇಟ್ ವೆಹಿಕಲ್ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ಆ ಅನ್ನವನ್ನ ಮಾಡಿರುವಂತಹ ಅವನ ಬೆವರಿಗೆ ನಾವು ಋಣವನ್ನ ಕಟ್ಟಬೇಕಲ್ಲ, ಅವನಿಗೋಸ್ಕರ ನಾವೇನಾದ್ರೂ ಮಾಡ್ಬೇಕಲ್ಲ. ಕನಿಷ್ಠ ಅವನಿಗೆ ನಾವೇನೋ ಅವನನ್ನು ಹುಡ್ಕೊಂಡು ಹೋಗಿ, ನನಗೆ ಎಲ್ಲಿಂದ ಅನ್ನ ಬಂತು ಅಲ್ಲಿಗೆ ಅವನನ್ನು ಹುಡ್ಕೊಂಡು ಹೋಗಿ ಅವನ ಪಾದ ಪೂಜೆ ಮಾಡಬೇಕು ಅಂತ ಏನು ಇಲ್ಲ.
ಅವನು ಬಯಸುವಂತಹದ್ದು ಒಂದೇ, ನಾನು ಬೆಳೆದಂತಹ ಅನ್ನವನ್ನ, ನನ್ನ ಬೆವರನ್ನ ರಕ್ತ ಮಾಡಿ ನಾನು ಬೆಳೆದಂತಹ ಅನ್ನವನ್ನ ನೀನು ಚೆಲ್ಬೇಡ ಅಂತ ಅವನು ಯೋಚನೆ ಮಾಡ್ತಾನೆ. ನೀನ್ ಚೆಲ್ಬೇಡ, ಅದನ್ನ ನೀನು ಮಾರ್ಗದ ಬದಿಯಲ್ಲಿ ಎಸೀತಿ ಅಂತ ಆದ್ರೆ, ಅಥವಾ ನೀನು ಅದನ್ನ ಚರಂಡಿಗೆ ಹಾಕ್ತೀಯ ಅಂತ ಆದ್ರೆ, ನನ್ನ ಬೆವರಿಗೆ, ನಾನು ರಕ್ತದ ರೀತಿಯಲ್ಲಿ ಸುರಿಸಿದ ಬೆವರಿಗೆ ಬೆಲೆ ಇಲ್ಲದಾಗಿ ಆಗಿ ಹೋಗ್ತದೆ ಅಂತ. ಇವತ್ತಿಗೂ ಕೂಡ ಎಷ್ಟೋ ರೈತರು ಹೊಟ್ಟೆಗೆ ಹಿಟ್ಟಿಲ್ಲದೆ ನಮ್ಮನ್ನ ಸಾಕ್ತಾ ಇದ್ದಾರೆ. ನಾವಿವತ್ತು ಊಟ ಮಾಡ್ತಾ ಇದ್ದೇವೆ ಅಂತ ಆದ್ರೆ ಆ ಅಕ್ಕಿ ಎಲ್ಲಿಂದ ಬಂತು ಅನ್ನೋದು ನಮಗ್ ಗೊತ್ತಿಲ್ಲ, ಆದ್ರೆ ಊಟವನ್ನ ಮಾಡ್ತಾ ಇದ್ದೇವೆ. ಎಲ್ಲೋ ಉತ್ತರ ಭಾರತದಲ್ಲೂ ಉತ್ತರ ಕರ್ನಾಟಕದಲ್ಲೂ ಬೆಳೆದಂತಹ ಅನ್ನ ನಮಗಿವತ್ತು ಬರ್ತಾ ಇದೆ. ಅದನ್ನ ಗೌರವಯುತವಾಗಿ ನೋಡಬೇಕಾದಂತಹ, ಅದನ್ನ ಗೌರವಿಸಬೇಕಾದಂತಹ ದೊಡ್ಡ ಕರ್ತವ್ಯ ನಮ್ಮಲ್ಲಿದೆ. ಅದಕ್ಕೋಸ್ಕರ ನಾವೊಂದು ಶಪಥ ಮಾಡಬೇಕು, ಒಂದು ಪ್ರತಿಜ್ಞೆಯನ್ನ ಮಾಡಬೇಕು. ನಿಮ್ಮೆಲ್ಲರಲ್ಲಿ ನಾನೊಂದು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರೂ ಒಂದು ಬಾರಿ ಎದ್ದು ನಿಂತ್ಕೊಂಡು ನಮ್ಮ ಬಲದ ಕೈಯನ್ನ ಮುಂದೆ ಚಾಚಿ ಒಂದು ಪ್ರತಿಜ್ಞೆಯನ್ನ ಮಾಡಬೇಕು. ನಾನು ಹೇಳಿಕೊಡ್ತೇನೆ ಪ್ರತಿಜ್ಞೆಯನ್ನ, ಅದನ್ನ ನಾವು ಮಾಡಬೇಕು. ಕೇವಲ ಪ್ರತಿಜ್ಞೆ ಮಾಡಿದ್ರೆ ಸಾಲದು, ಅದನ್ನ ಪಾಲಿಸಬೇಕಾದಂತಹ ಕರ್ತವ್ಯ ನಮ್ಮದು ಅನ್ನೋದನ್ನ ನೆನಪಿನಲ್ಲಿಟ್ಟುಕೊಂಡು ಆ ಪ್ರತಿಜ್ಞೆಯನ್ನ ಮಾಡಬೇಕು. ಎಲ್ಲರೂ ತಮ್ಮ ಬಲದ ಕೈಯನ್ನ ಮುಂದಕ್ಕೆ ಚಾಚುವ. ನಾನು ಹೇಳಿಕೊಡ್ತೇನೆ, ಅದನ್ನೇ ಹೇಳುವ. ಅನ್ನ ನನ್ನ ದೇವರು, ಅನ್ನ ನನ್ನ ಪ್ರಾಣ, ಅನ್ನ ನನ್ನ ಬದುಕಿನ ಆಧಾರ. ಅನ್ನ ತಿನ್ನುವ ಹಕ್ಕು ನನಗಿದೆ, ಬಿಸಾಡುವ ಹಕ್ಕು ನನಗಿಲ್ಲ. ಇನ್ನು ಮುಂದೆ ನನ್ನ ಮನೆಯಲ್ಲಿ ಅಥವಾ ಯಾವುದೇ ಸ್ಥಳಗಳಲ್ಲಿ ಅನ್ನವನ್ನು ಎಸೆಯಲಾರೆ, ನೀರನ್ನು ಚೆಲ್ಲಲಾರೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಅನ್ನದಾತೋ ಸುಖೀ ಭವ, ಅನ್ನದಾತೋ ಸುಖೀ ಭವ. ಕಾರ್ಯಕ್ರಮ ಸಂಪನ್ನ ಆಗಿರ್ತದೆ. ಒಟ್ಟು ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದ್ರೆ ರಾಷ್ಟ್ರ ಜಾಗೃತಿಯನ್ನ ಮಾಡುವಂಥದ್ದು ಅಂತ. ನಮಗೆ ಬೇರೆ ಏನೂ ಬೇಕಾಗಿಲ್ಲ, ಅಪೇಕ್ಷೆಗಳಿಲ್ಲ. ನಮಗಿರುವಂತಹದ್ದು ಒಂದೇ, ನಮ್ಮ ದೇಶ ಅನ್ನುವಂಥದ್ದು ಒಂದು ವೇಳೆ ನಾಶ ಆಯಿತು, ಅಳೀತು ಅಂತಾದ್ರೆ ಬೇರೆ ಪರಿಸ್ಥಿತಿಯಲ್ಲಿ ಇಲ್ಲ. ಒಂದು ದೊಡ್ಡ ಅನರ್ಥಕ್ಕೆ ನಾವು ಕಾರಣ ಆಗ್ತೇವೆ. ರಾಷ್ಟ್ರದ ಬಗ್ಗೆ ಚಿಂತನೆಯನ್ನು ಮಾಡಬೇಕಾದಂತಹ ಪರಿಸ್ಥಿತಿ ನಮ್ಮಲ್ಲಿದೆ, ಅನಿವಾರ್ಯತೆ ನಮಗಿದೆ. ಆ ಅನಿವಾರ್ಯತೆಯನ್ನ ತಿಳಿದುಕೊಂಡು ರಾಷ್ಟ್ರದ ಬಗ್ಗೆ ಚಿಂತನೆಯನ್ನ ಮಾಡುವ,
ರಾಷ್ಟ್ರದ ಬಗ್ಗೆ ಯೋಚನೆಯನ್ನ ಮಾಡುವ, ರಾಷ್ಟ್ರದ ಬಗ್ಗೆ ಕೆಲಸವನ್ನ ಮಾಡುವ. ಒಂದು ಬಾರಿ ಎರಡು ಕೈಯನ್ನ ಮೇಲೆತ್ತಿ ಭಾರತ್ ಮಾತೆಗೆ ಜೈಕಾರವನ್ನ ಕೂಗಬೇಕು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ. ಧನ್ಯವಾದ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕಲಾವಿದರ ಪರಿಚಯವನ್ನು ಮಾಡ್ತಿದ್ದೆ. ಮುಖ್ಯವಾಗಿ ಇವತ್ತು ಸ್ವಾಮಿ ವಿವೇಕಾನಂದರ ಮತ್ತು ಗೋವಿನ ಇದರಲ್ಲಿ ಪಾತ್ರವನ್ನು ಮಾಡಿದವರು ಶ್ರೀ ಸುಧೀಂದ್ರ ಜಯಶಾಂತಿ ಕಾರ್ಕಳ, ಗೋವಿಂದರ ಕಾಲೇಜ್, ಕ್ಷಮಿಸಿ, ಆಳ್ವಾಸ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದಾರೆ. ಅನೇಕ ಕ್ರಿಯೇಟಿವಿಟಿ, ನಮ್ಮ ಎಲ್ಲ ಕೆಲವು ಪ್ರಯೋಗಗಳಿಗೆ ನಮಗೆ ಮಾರ್ಗದರ್ಶನ ಮಾಡೋದು ಸುಧೀಂದ್ರ ಜಯಶಾಂತಿ ಅವರು ಕಾರ್ಕಳದವರು. ಅದೇ ರೀತಿ ವರ್ಣಾಲಂಕಾರದಲ್ಲಿ ಮಧುವಣ್ಣ, ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಮಧುಕರ್ ನಮ್ಗೆ ವರ್ಣಾಲಂಕಾರ ಒಳಗಿನ ತುಂಬಾ ಕೆಲಸ ಇದೆ, ಎಲ್ಲವನ್ನ ಮಾಡಿದವರು ಮಧುಕರ್ ಅವರು. ಮಧುವಣ್ಣ ರೈತ ಮತ್ತು ಗೋವಿನ ಆ ಒಂದು ಪಾತ್ರವನ್ನು ಮಾಡಿದವರು. ಸುಮಂತ್ ಶೆಟ್ಟಿ, ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಲ್ಲಿ 3ನೇ ವರ್ಷದ ವಿದ್ಯಾರ್ಥಿ. ಇಡೀ ಕಾರ್ಯಕ್ರಮದ ಬೆನ್ನೆಲುಬು ಇವತ್ತು ಫಸ್ಟ್ ಟೈಮ್ ಅವರು ನಮ್ಗೆ ಈ ನಿರೂಪಣೆಯನ್ನು ಮಾಡ್ತಾರೆ. ಅವ್ರಿಗೆ ಐಡಿಯಾ ಇಲ್ಲ, ಆದರೂ ಯುವ ಬರಹಗಾರ, ಅನೇಕ ಲೇಖನಗಳನ್ನು ಬರೆದಿದ್ದಾರೆ, ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಉಪನ್ಯಾಸವನ್ನ ನೀಡಿದ್ದಾರೆ. ಉಜ್ವಲ ಭವಿಷ್ಯವಿರತಕ್ಕಂಥ ಒಬ್ಬ ಯುವ ವಾಗ್ಮಿ ಲತೇಶ್ ಬಾಕ್ರಬೈ. ಜೋರಾಗಿ ಚಪ್ಪಾಳೆ ತಟ್ಟಿ. ನನ್ನ ಇಡೀ ಕಾರ್ಯಕ್ರಮದ ಯಶಸ್ಸಿಗೆ ಮುಖ್ಯ ಕಾರಣ ಲತೇಶ್ ಅವರು. ಅದೇ ರೀತಿ ಇಡೀ ಕಾರ್ಯಕ್ರಮದ ನೃತ್ಯ ನಿರ್ದೇಶನವನ್ನು ಇಬ್ಬರು ಮಾಡಿದ್ದಾರೆ. ಒಂದು ಸನಾತನ ನಾಟ್ಯಾಲಯದ ನೃತ್ಯ ಗುರುಗಳು, ಕರ್ನಾಟಕ ಕಲಾಶ್ರೀ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ವಿದುಷಿ ಶಾರದಾ ಮಣಿಶೇಖರ್ ಅವರು. ಮತ್ತೋರ್ವರು ನನ್ನ ತಂಗಿಯ ಮಗಳು. ಇಡೀ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸೋಳು ಅವಳು. ಎಲ್ಲ ಮಕ್ಕಳಿಗೆ ತಾಯಿಯೂ ಭಯ ಇರುವುದೇ ಅವರ ಹತ್ರ. ತಾಯಿಯ ಹಾಗೆ, ಅಕ್ಕನ ಹಾಗೆ, ಗುರುಗಳಾಗಿ ಇಡೀ ನಿರ್ವಹಿಸುವವಳು ವಿದುಷಿ ಶ್ರೀಲತಾ ನಾಗರಾಜ್ ಅವರು. ಇಡೀ ಕಾರ್ಯಕ್ರಮದ ನಮ್ಮ ವ್ಯವಸ್ಥೆಯನ್ನು ಮಾಡುವ ಎಲ್ಲ ಶ್ರೀಲತಾ ಅವರು. ಉಳಿದ ಮಕ್ಕಳ ಪರಿಚಯನ ಅವರು ಮಾಡ್ತಾರೆ, ಗಪ್ಪ ಮಾಡ್ತಾರೆ. ಹೋಗುದು ಬೇಡ, ಅಲ್ಲೇ ಇಂದಿನ ಪುಣ್ಯಭೂಮಿ ಭಾರತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿನಿಯರು ಶ್ರೀಮತಿ ಶಿವಲೀಲಾ ಶ್ರೀನಿವಾಸ ಹಾವೇರಿ, ಕುಮಾರಿ ವಿಜಿತಾ ಶೆಟ್ಟಿ, ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ, ಭರತನಾಟ್ಯದ ವಿದ್ವತ್ ಗ್ರೇಡ್ ಪರೀಕ್ಷೆಯನ್ನ ಅಂತಿಮ ವಿದ್ವತ್ ಗ್ರೇಡ್ ಪರೀಕ್ಷೆಗೆ ತಯಾರುಗೊಳ್ತಾ ಇರುವಂತಹ ವಿಜಿತಾ ಸನಾತನ ನಾಟ್ಯಾಲಯದಲ್ಲಿ ನೃತ್ಯ ಶಿಕ್ಷಕಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕುಮಾರಿ ಶ್ರಾವ್ಯ ನಾರಾಯಣ್ ಮಂಜೇಶ್ವರ, ಭರತನಾಟ್ಯದ ವಿದ್ವತ್ ಗ್ರೇಡ್ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂತಹ ಕಲಾವಿದೆ. ನಾಟ್ಯ ವಿದುಷಿ ಕುಮಾರಿ ಛಾಯಶ್ರೀ ಕುಲಾಲ್, ಬಿಕಾಂ ಪದವೀಧರೆ, ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನ ಪಡೆದಿರುವಂತಹ ಛಾಯಶ್ರೀ ನಮ್ಮ ಸನಾತನ ನಾಟ್ಯಾಲಯದಲ್ಲಿ ನೃತ್ಯ ಶಿಕ್ಷಕಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾಟ್ಯ ವಿದುಷಿ ಕುಮಾರಿ ವರ್ಷಿತಾ ಆಚಾರ್, ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿರುವಂತಹ ವರ್ಷಿತಾ ಪ್ರಸ್ತುತ ಇನ್ಫೋಸಿಸ್ ಕಂಪನಿಯಲ್ಲಿ ಉದ್ಯೋಗವನ್ನ ಮಾಡ್ತಿರುವಂತಹ ಕಲಾವಿದೆ. ಕುಮಾರಿ ಭೂಮಿಕಾ ಹೊಳ್ಳ, ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಈಗಾಗಲೇ ಮುಗಿಸಿರುವಂತಹ ಭೂಮಿಕಾ ಪ್ರಥಮ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ. ಕುಮಾರಿ ಶರಣ್ಯ ಮಾಳಿಗೆಮನೆ, ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ, ಭರತನಾಟ್ಯದ ವಿದ್ವತ್ ಗ್ರೇಡ್ ಪರೀಕ್ಷೆಗೆ ತಯಾರಿ ನಡೆಸಿರುವಂತಹ ಶರಣ್ಯ ಕೂಡ ಸನಾತನ ನಾಟ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ನೃತ್ಯ ಶಿಕ್ಷಣವನ್ನು ಹೇಳಿಕೊಡ್ತಾ ಇರುವಂತಹ ಕಲಾವಿದೆ. ಕುಮಾರಿ ನಾಟ್ಯ ವಿದುಷಿ ಕುಮಾರಿ ನೇಹಾ, ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿರುವಂತಹ ನೇಹಾ ಬಿಕಾಂ ಪದವೀಧರೆ ಹಾಗೂ ಸನಾತನ ನಾಟ್ಯಾಲಯದಲ್ಲಿ ನೃತ್ಯ ಶಿಕ್ಷಕಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪುಟ್ಟ ಕರುವಾಗಿ ನನ್ನ ಜೊತೆ ಹೆಜ್ಜೆ ಹಾಕಿದಂತಹ ಪುಟಾಣಿ ವಿದ್ಯಾರ್ಥಿನಿ ಕುಮಾರಿ ಶ್ರೀಕಲಾ, ಭರತನಾಟ್ಯದ ಜೂನಿಯರ್ ಗ್ರೇಡ್ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರುವಂತಹ ಕಲಾವಿದೆ. ಕುಮಾರಿ ಪ್ರಾರ್ಥನಾ ಶೆಟ್ಟಿ, ಪ್ರಥಮ PUC ವಿದ್ಯಾರ್ಥಿನಿ, ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಈಗಾಗಲೇ ಮುಗಿಸಿರುವಂತಹ ಕಲಾವಿದೆ. ಕುಮಾರಿ ಹರ್ಷಿತಾ ಗಟ್ಟಿ, BSc ಪದವೀಧರೆ, ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯ ತಯಾರಿಯಲ್ಲಿರುವಂತಹ ಕಲಾವಿದೆ. ನಾಟ್ಯ ವಿದುಷಿ ಕುಮಾರಿ ಕೃಪಾ, BCA ಪದವೀಧರೆ, ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿರುವಂತಹ ಕೃಪಾ ನಮ್ಮ ಸನಾತನ ನಾಟ್ಯಾಲಯದಲ್ಲಿ ನೃತ್ಯ ಶಿಕ್ಷಕಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕುಮಾರಿ ಚೈತ್ರ, ಭರತನಾಟ್ಯದ ವಿದ್ವತ್ ಗ್ರೇಡ್ ಪರೀಕ್ಷೆಗೆ ತಯಾರಿ ನಡೆಸಿರುವಂತಹ ಚೈತ್ರ.
ಬಿಕಾಂ ಪದವೀಧರೆ ಕೂಡ ಹೌದು. ನಾಟ್ಯ ವಿದೂಷಿ ಕುಮಾರಿ ಖುಷಿ, ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿರುವಂತಹ ಖುಷಿ ಪ್ರಸ್ತುತ ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗವನ್ನು ಮಾಡ್ತಿರುವಂತಹ ಕಲಾವಿದೆ. ಕುಮಾರಿ ನೇಹಾ ರಾವ್, ಭರತನಾಟ್ಯದಲ್ಲಿ ಸೀನಿಯರ್ ಗ್ರೇಡ್ ಮುಗಿಸಿ ಪ್ರಸ್ತುತ ವಿದ್ವತ್ ಗ್ರೇಡ್ ಪರೀಕ್ಷೆಗೆ ತಯಾರಿ ನಡೆಸಿರುವಂತಹ ನೇಹಾ ಕೂಡ BCA ಪದವೀಧರೆ. ಕುಮಾರಿ ಶ್ರೀಕರಿ, ಪ್ರಥಮ PUC ವಿದ್ಯಾರ್ಥಿನಿ, ಭರತನಾಟ್ಯದಲ್ಲಿ ಹಾಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಇವರೆಲ್ಲರಲ್ಲೂ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಮುಗಿಸಿರುವಂತಹ ಕಲಾವಿದೆ ಕುಮಾರಿ ಶ್ರೀಕರಿ. ಕುಮಾರಿ ಸಿಂಚನಾ ಎಸ್ ಕುಮಾರ್, ಬಿಕಾಂ ವಿದ್ಯಾರ್ಥಿನಿ, ಭರತನಾಟ್ಯದ ಅಂತಿಮ ವಿದ್ವತ್ ಪರೀಕ್ಷೆಗೆ ತಯಾರಿ ನಡೆಸಿರುವಂತಹ ಸಿಂಚನ ಕೂಡ ನಮ್ಮ ಸನಾತನ ನಾಟ್ಯಾಲಯದಲ್ಲಿ ವೃತ್ತಿ ಶಿಕ್ಷಣವನ್ನು ಹೇಳಿಕೊಡ್ತಾ ಇರುವಂತಹ ಕಲಾವಿದೆ. ಧನ್ಯವಾದ. ಇಷ್ಟರ ತನಕ 52ನೇ ವರ್ಷದ ಬೀರಿ ಗಣೇಶೋತ್ಸವದ ಮೊದಲ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಬಹಳ ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಂತಹ ಸನಾತನ ನಾಟ್ಯಾಲಯ ಮಂಗಳೂರು ಇದರ ಎಲ್ಲ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಶಿಕ್ಷಕರಿಗೂ ಗಣೇಶ ಸೇವಾ ಸಮಿತಿಗಳ ಪರವಾಗಿ ತುಂಬ ವಂದನೆಗಳು ಸಲ್ಲಿಸ ಅವರಿಗೆ ಸ್ಮರಣಿಕೆ ಶಾಲಾ ಗೌರವ ನೀಡಬೇಕಾಗಿ ಸಮಿತಿಯ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆಶಿಕ್ ಮಾಡೋರು, ಅದೇ ರೀತಿ ಮಿಥುನ್, ಅಮಿತ್, ಅದೇ ರೀತಿ ನಿಖಿಲ್ ರಾಜ್, ಅದೇ ರೀತಿ ಪುರುಷೋತ್ತಮ್ ಗಟ್ಟಿ, ಅದೇ ರೀತಿ ಉದಯ ಗೀರಿ, ಚಿತ್ತರಂಜನ್ ದಯವಿಟ್ಟು ಆದಷ್ಟು ಬೇಗ ಬರಬೇಕು. ಅದರಲ್ಲಿ ಲೋಲಕ್ಷ ದಯವಿಟ್ಟು ವೇದಿಕೆಗೆ ಬಂದು ಶಾಲು ಸ್ಮರಣಿಕೆಯ ಗೌರವವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.